भवति नैष्टिकी भवति नैष्टिके ಭಾಗವತ 2ನೇ ಸ್ಕಂದದ 3ನೇ ಅಧ್ಯಾಯದ ಶ್ಲೋಕ 19 ಸ್ವವಿದ್ವರಾಹೋಷ್ಟ್ರಕರೈಃ ಸ್ವವಿದ್ವರಾಹೋಷ್ಟ್ರಕರೈಃ ಸಂಸ್ತುತಃ ಪುರುಷಃ ಪಶುಃ ನ ಯತ್ಕರ್ಣಪಥೋಪೇತೋ ಜಾತು ನಾಮ ಗದಾಗ್ರಜಃ ಜಾತು ಶ್ವವಿದ್ವರಾಹೋಷ್ಟ್ರಕರೈಃ ಸಂಸ್ತುತಃ ಪುರುಷಃ ಪಶುಃ ನ ಯತ್ಕರ್ಣಪಥೋಪೇತೋ ನಾಮ ಗದಾಗ್ರಜಃ ಸ್ವವಿದ್ವರಾಹೋಷ್ಟ್ರಕರೈಃ ಸಂಸ್ತುತಃ ಪುರುಷಃ ಪಶುಃ ನ ಯತ್ಕರ್ಣಪಥೋಪೇತೋ ನಾಮ ಗದಾಗ್ರಜಃ हरे कृष्णा। सुमति भट्ट माता जी होती शविद्वराहोष्टखरै संस्तुतः पुरुषः पशुः न यत्कर्णपथोपेतो जातु नाम गदाग्रजा। हरे कृष्ण माता जी। हरे कृष्ण माता जी। सुमा प्रभु माता जी होती हरे कृष्ण माता जी। शविद्वराहोष्ट्रकरहै संस्तुतः पुरुषः पशुः न यत्कर्णपथोपेतो जातु नाम गदाग्रजः। हरे कृष्ण माता जी। प्रभु हरे कृष्ण माता जी। विमला गोपाल कृष्ण माता जी मोदी हरे कृष्ण माता जी। हरे कृष्ण प्रभु जी। शविद्वराहोष्ट्रकरैः संस्तुतः पुरुषः पशुः न यत्कर्णपथोपेतो जातु नाम गदाग्रजः। हरे कृष्ण माता जी। हरे कृष्ण माता जी। पार्वती माता जी श्लोका होती हरे कृष्ण माता जी। सीबी सर्वमंगल माता जी होती जी ಓದ್ತಾ ಇದೀನಿ ಮಾತಾಜಿ। ಶವಿದ್ವರಾಹೋಷ್ಟ್ರಕರೈ ಸಂಸ್ತುತ ಪುರುಷ ಪಶು ನಾಯತ್ ಕರ್ಣಪಥೋಪೇತೋ ಜಾತು ನಾಮ ಗದಾಗ್ರಜಂ। ಹರೇ ಕೃಷ್ಣ ಪ್ರಭುಜಿ। ಹರೇ ಕೃಷ್ಣ ಮಾತಾಜಿ। हरे कृष्ण। सर्वमंगल माता जी होती श्लोका श्लोकना श्लोका होती हरे कृष्ण। स्वविद्वराहोष्ट्रकरैः संस्तुतः पुरुषः पशुः न यत्कर्णपथोपेतो जातु नाम गदाग्रजः। हरे कृष्ण प्रभुजी। हरे कृष्ण। लता रत्नाकर माता जी ಪದಗಳ ಅರ್ಥ ಮತ್ತು ಅನುವಾದ ಓದಿ हरे कृष्ण माता। स्व नाಯಿ ವಿಟವರಹ ಮಲಭಕ್ಷಕ ಊರು ಉಷ್ಟ್ರ ಒಂಟೆ ಕರೈ ಮತ್ತು ಕತ್ತೆಗಳಿಂದ ಸಂಸುತಃ ಸರಿಯಾಗಿ ಹೊಗಳಲ್ಪಟ್ಟ ಪುರುಷಃ ವ್ಯಕ್ತಿಯು ಪಶುವು ಪ್ರಾಣಿಯು ನ ಎಂದಿಗೂ ಇಲ್ಲ ಯತ್ ಅವನಿಗೆ ಕರ್ಣ ಕಿವಿಯ ಪಥ ದಾರಿಗೆ ಉಪೇತಃ
ತಲುಪಿ ಜಾತು ಯಾವುದೇ ಕಾಲದಲ್ಲಿ. ಒಂದ್ ಸೆಕೆಂಡ್ ಮಾತಾಜಿ, ಮೇಲ್ ಹೋಯ್ತು ಹೊರಟೋಯ್ತು. ಹಾ ಓದಿ ಮಾತಾಜಿ. ಪ್ರಭು ಸ್ಕ್ರಾಲ್ ಆಗ್ತಾ ಇದೆ. ಸಿಕ್ತು ಮಾತಾಜಿ. ಪುರುಷ ಇಲ್ಲ ಕರ್ಣಲ ಯತ್ ನ ಎಂದಿಗೂ ಇಲ್ಲ ಯತ್ ಪಥ ದಾರಿಗೆ ಜಾತು ಯಾವುದೇ ಕಾಲದಲ್ಲಿ ನಾಮ ಪುಣ್ಯನಾಮ ಗದಾಗ್ರಜ ಸಕಲ ಕಷ್ಟಗಳಿಂದ ಉದ್ಧರಿಸುವ ಶ್ರೀಕೃಷ್ಣನು. ಅನುವಾದ: ನಾಯಿ, ಹಂದಿ, ಒಂಟೆ, ಕತ್ತೆಗಳಂತಿರುವ ಜನರು ಪಾಪೋದ್ಧಾರಕನಾದ ಶ್ರೀಕೃಷ್ಣನ ದಿವ್ಯ ಲೀಲೆಗಳನ್ನು ಎಂದೂ ಶ್ರವಣ ಮಾಡದವರನ್ನು ಸ್ತುತಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲಲಿತಾ ಶೆಟ್ಟಿ ಮಾತಾಜಿ ಭಾವಾರ್ಥ ಓದಿ ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಸಾಮಾನ್ಯ ಜನರು ಆಧ್ಯಾತ್ಮಿಕ ಮೌಲ್ಯಗಳುಳ್ಳ ಉನ್ನತ ಮಟ್ಟದ ಜೀವನದಲ್ಲಿ ವ್ಯವಸ್ಥಿತ ತರಬೇತಿ ಪಡೆಯಬೇಕು. ಇಲ್ಲದಿದ್ದಲ್ಲಿ ಅವರು ಪಶುಗಳಿಗಿಂತ ಉತ್ತಮರೇನಲ್ಲ. ಈ ಶ್ಲೋಕದಲ್ಲಿ ಅವರನ್ನು ವಿಶೇಷವಾಗಿ ನಾಯಿ, ಹಂದಿ, ಒಂಟೆ ಮತ್ತು ಕತ್ತೆಗಳ ಮಟ್ಟದಲ್ಲಿ ಇರಿಸಲಾಗಿದೆ. ಈಗಿನ ವಿಶ್ವವಿದ್ಯಾಲಯದ ಶಿಕ್ಷಣವು ವ್ಯಕ್ತಿಯನ್ನು ಶ್ವಾನ ಮನೋಭಾವ ಹೊಂದುವಂತೆ ತಯಾರು ಮಾಡುತ್ತದೆ. ಫಲವಾಗಿ ಅವನು ಒಬ್ಬ ದೊಡ್ಡ ಸಾಹೇಬನ ಸೇವೆಯನ್ನು ಅಂಗೀಕರಿಸುವಂತ ಆಗುತ್ತಾನೆ. ಶಿಕ್ಷಣ ಮುಗಿದ ಬಳಿಕ ಶಿಕ್ಷಿತರೆನಿಸಿದ ವ್ಯಕ್ತಿಗಳು ನಾಯಿಗಳಂತೆ ಯಾವುದೋ ಕೆಲಸಕ್ಕಾಗಿ ಏನು ಸಣ್ಣದಾಗುತ್ತೆ ಅಂತಾರೆ, ದೊಡ್ಡದಾಗುತ್ತೆ, ಕೆಲಸಕ್ಕಾಗಿ ಅರ್ಜಿ ಹಿಡಿದು ಬೀದಿ ಅಲೆಯುತ್ತಾರೆ ಮತ್ತು ಕೆಲಸವಿಲ್ಲವೆಂದು ಸಮಾಚಾರದೊಂದಿಗೆ ಹೊರದೂಡಲ್ಪಡುತ್ತಾರೆ. ತುಚ್ಛ ಪ್ರಾಣಿಗಳಾಗಿರುವ ನಾಯಿಗಳು ರೊಟ್ಟಿಯ ತುಣುಕುಗಳಿಗಾಗಿ ಯಜಮಾನವನ್ನು ಪ್ರಾಮಾಣಿಕವಾಗಿ ಸೇವಿಸುವಂತೆ ಮನುಷ್ಯನು ಕೂಡ ಸಾಕಷ್ಟು ಪ್ರತಿಫಲ ಇಲ್ಲದೆ ಯಜಮಾನನನ್ನು ಪ್ರಾಮಾಣಿಕವಾಗಿ ಸೇವಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸುಮಾಲಿನಿ ಜಿ ಮಾತಾಜಿ ಓದಿ ನೆಕ್ಸ್ಟ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಹಾರದ ವಿಷಯದಲ್ಲಿ ವಿವೇಚನೆ ಇಲ್ಲದೆ ಎಲ್ಲಾ ಬಗೆಯ ತಿನ್ನುವವರನ್ನು ಹಂದಿಗಳಿಗೆ ಹೋಲಿಸಲಾಗುತ್ತದೆ. ಹಂದಿಗಳಿಗೆ ಅಮೇಧ್ಯ ಭಕ್ಷಣದ ಆಸಕ್ತಿ, ಆದ್ದರಿಂದ ಮಲವು ಒಂದು ನಿರ್ದಿಷ್ಟ ಪ್ರಾಣಿ ವರ್ಗಕ್ಕೆ ಆಹಾರವಾಗಿದೆ. ಕಲ್ಲುಗಳು ಕೂಡ ವಿಶಿಷ್ಟ ಬಗೆಯ ಪ್ರಾಣಿಗೆ ಅಥವಾ ಪಕ್ಷಿಗೆ ಖಾದ್ಯವಾಗಿರುತ್ತವೆ. ಆದರೆ ಮಾನವನು ಯಾವುದೇ ಪ್ರಾಣಿಯನ್ನು ತಿನ್ನುವುದಕ್ಕಾಗಿ ಇರುವುದಲ್ಲ. ಧಾನ್ಯ, ತರಕಾರಿ, ಹಣ್ಣು, ಹಾಲು, ಸಕ್ಕರೆ ಮುಂತಾದವು ಅವನ ಸಲುವಾಗಿ ಇವೆ. ಪ್ರಾಣಿ ಆಹಾರವು ಮನುಷ್ಯನಿಗೆ ಉದ್ದಿಷ್ಟವಲ್ಲ. ಗಟ್ಟಿ ಆಹಾರವನ್ನು ಅಗಿಯಲು, ಹಣ್ಣು ತರಕಾರಿಗಳನ್ನು ಚೂರು ಮಾಡಲು ಮನುಷ್ಯನಿಗೆ ವಿಶಿಷ್ಟ ಮಾದರಿಯ ಹಲ್ಲುಗಳಿವೆ. ಏನೇ ಆದರೂ ಪ್ರಾಣಿ ಆಹಾರವನ್ನು ತಿನ್ನುವವರಿಗೆ 2 ದವಡೆ ಹಲ್ಲುಗಳನ್ನು ರಿಯಾಯಿತಿಯಾಗಿ ನೀಡಲಾಗಿದೆ. ಒಬ್ಬನ ಆಹಾರವು ಮತ್ತೊಬ್ಬನಿಗೆ ವಿಷವೆಂಬುದು ಎಲ್ಲರಿಗೂ ತಿಳಿದಿದೆ. ಮನುಷ್ಯರು ಶ್ರೀಕೃಷ್ಣನಿಗೆ ಅರ್ಪಿತವಾದ ಆಹಾರದ ಶೇಷವನ್ನು ಸ್ವೀಕರಿಸಬೇಕು. ಶ್ರೀಕೃಷ್ಣನು ಪತ್ರ, ಪುಷ್ಪ, ಫಲ ಇಂತಹ ಆಹಾರವನ್ನು ಸ್ವೀಕರಿಸುತ್ತಾನೆ ಅಷ್ಟೇ. ಗೀತಾ 9.26 9.26. ವೇದಶಾಸ್ತ್ರಗಳಲ್ಲಿ ವಿಧಿಸಿರುವಂತೆ ಯಾವುದೇ ಪ್ರಾಣಿ ಆಹಾರವನ್ನು ಭಗವಂತನಿಗೆ ಅರ್ಪಿಸಲಾಗದು. ಆದ್ದರಿಂದ ಮಾನವರು ವಿಶಿಷ್ಟ ಬಗೆಯ ಆಹಾರವನ್ನು ಸೇವಿಸಬೇಕು. ಪೌಷ್ಟಿಕವೆಂಬುದನ್ನು ಪಡೆಯಲು ಅವನು ಪ್ರಾಣಿಗಳನ್ನು ಅನುಕರಿಸಕೂಡದು. ಹೀಗಿರುತ್ತಾ ಆಹಾರ ಸೇವನೆಯಲ್ಲಿ ವಿವೇಕವಿಲ್ಲದ ವ್ಯಕ್ತಿಯನ್ನು ಹಂದಿಗೆ ಹೋಲಿಸಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ. ಸತ್ಯನಾರಾಯಣ PV ಪ್ರಭು ಓದಿ ನೆಕ್ಸ್ಟ್. ಇನ್ನು ಒಂಟೆಯು ಪ್ರಭು. ಹರೇ ಕೃಷ್ಣ ಪ್ರಭುಜಿ ಹೇಳ್ತಾ ಇದ್ದೀನಿ ಪ್ರಭುಜಿ. ಇನ್ನು ಒಂಟೆಯು ಮುಳ್ಳು ತಿನ್ನುವುದರಲ್ಲಿ ಸುಖವನ್ನು ಅನುಭವಿಸುವಂತಹ ಪ್ರಾಣಿ ವಿಶೇಷ. ಕುಟುಂಬ ಜೀವನ ಅಥವಾ ಭೋಗ ಜೀವನದಲ್ಲಿ ಸುಖ ಕಾಣುವ ವ್ಯಕ್ತಿಯನ್ನು ಒಂಟೆಗೆ ಹೋಲಿಸಲಾಗಿದೆ. ಪ್ರಾಪಂಚಿಕ ಜೀವನವು ಮುಳ್ಳುಗಳಿಂದ ತುಂಬಿದೆ. ಆದ ಕಾರಣ
ವ್ಯಕ್ತಿಯು ಅನರ್ಥ ಸ್ಥಿತಿಯಲ್ಲೇ ಅರ್ಥವನ್ನು ಸಾಧಿಸಲು ವೇದ ನಿಯಂತ್ರಗಳ ವಿಧಿವಿಧಾನದಂತೆ ಬದುಕಬೇಕು. ಭೌತಿಕ ಪ್ರಪಂಚದ ಜೀವನವನ್ನು ವ್ಯಕ್ತಿಯು ತನ್ನ ರಕ್ತವನ್ನು ತಾನೇ ಹೀರಿ ನಡೆಸಬೇಕಾಗುತ್ತದೆ. ಭೌತಿಕ ಜೀವನದ ಆಕರ್ಷಣೆಯ ಕೇಂದ್ರ ಬಿಂದು ಲೈಂಗಿಕ ಜೀವನ. ಲೈಂಗಿಕ ಜೀವನದ ಸುಖವನ್ನು ಅನುಭವಿಸಲು ವಿವರಣೆ ಏನೂ ಬೇಕಿಲ್ಲ. ಒಂಟೆಯೂ ಸಹ ಮುಳ್ಳೆಲೆಗಳನ್ನು ಅಗಿಯುವಾಗ ತನ್ನ ರಕ್ತವನ್ನೇ ಇರುತ್ತದೆ. ಒಂಟೆಯು ತಿನ್ನುವ ಮುಳ್ಳುಗಳು ಅದರ ನಾಲಿಗೆಯನ್ನು ಕತ್ತರಿಸುತ್ತವೆ. ಆದ್ದರಿಂದಾಗಿ ಒಂಟೆಯ ಬಾಯೊಳಗಿನಿಂದ ರಕ್ತ ಸುರಿಯುತ್ತದೆ. ಹೊಸ ರಕ್ತದೊಂದಿಗೆ ಬೆರೆತ ಮುಳ್ಳುಗಳು ಮೂರ್ಖ ಒಂಟೆಗೆ ರುಚಿಯುಂಟು ಮಾಡುತ್ತವೆ. ಹಾಗಾಗಿ ಅದು ಮುಳ್ಳು ತಿನ್ನುವ ಸುಳ್ಳು ಸುಖವನ್ನು ಅನುಭವಿಸುತ್ತದೆ. ನಾನಾ ವಿಧಗಳಿಂದ ಮತ್ತು ಪ್ರಶ್ನಾರ್ಹ ಉಪಾಯಗಳಿಂದ ಹಣವನ್ನು ಸಂಪಾದಿಸಲು ಶ್ರಮಿಸುವ ಭಾರೀ ಉದ್ಯಮಶೀಲರು, ಕೈಗಾರಿಕೋದ್ಯಮಗಳ ರೀತಿಯೂ ಹೀಗೆ ತಮ್ಮ ರಕ್ತದೊಂದಿಗೆ ಮಿಶ್ರಿತವಾದ ಕಂಟಕಮಯವಾದ ತಮ್ಮ ಕರ್ಮ ಫಲಗಳನ್ನು ಅವರು ಭುಂಜಿಸುತ್ತಾರೆ. ಆದ್ದರಿಂದ ಈಗ ಈ ರೋಗಗ್ರಸ್ತರನ್ನು ಭಾಗವತವು ಒಂಟೆಗಳ ಶ್ರೇಣಿಗೆ ಸೇರಿಸಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಕೃಷ್ಣಮೂರ್ತಿ ಪ್ರಭು ಓದಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ ಪ್ರಭುಜಿ. ಕತ್ತೆಯು ಪ್ರಾಣಿಗಳಲ್ಲಿ ಅತ್ಯಂತ ಮೂರ್ಖ ಪ್ರಾಣಿ ಎಂದು ಪ್ರಸಿದ್ಧವಾಗಿದೆ. ಬಹಳವಾಗಿ ದುಡಿಯುತ್ತಾ ಮತ್ತು ತನಗೆ ಏನು ಲಾಭವಿಲ್ಲದ ಅತ್ಯಧಿಕ ಭಾರವನ್ನು ಹೊತ್ತು ಸಾಮಾನ್ಯವಾಗಿ ಅಗಸನು ಕತ್ತೆಯನ್ನು ಕಾರ್ಯದಲ್ಲಿ ತೊಡಗಿಸ್ತಾನೆ. ಅವನ ಸಾಮಾಜಿಕ ಸ್ಥಿತಿಯು ಅಷ್ಟೇನು ಗೌರವಾಸ್ಪದವಾಗಿರುವುದಿಲ್ಲ. ಕತ್ತೆಯ ವಿಶೇಷ ಅರ್ಹತೆ ಎಂದರೆ ಒಂದೇ ಹೆಣ್ಣು ಕತ್ತೆಯಿಂದ ಒದೆ ತಿನ್ನುವುದಷ್ಟೇ. ಅದಕ್ಕೆ ಅತಿ ರೂಢಿಯಾಗಿರುವುದು. ಕತ್ತೆಯು ಸಂಭೋಗವನ್ನು ಬಯಸಿದಾಗ ಅದು ಹೆಣ್ಣು ಕತ್ತೆಯಿಂದ ಒದೆ ತಿನ್ನುತ್ತದೆ. ಆದರೂ ಅದು ಅಂತಹ ಸಂಭೋಗ ಸುಖಕ್ಕಾಗಿ ಹೆಣ್ಣು ಕತ್ತೆಯನ್ನು ಹಿಂಬಾಲಿಸುತ್ತದೆ. ಆದ್ದರಿಂದ ಪತ್ನಿದಾಸನಿಗೆ ಕತ್ತೆಯ ಹೋಲಿಕೆ ಕೊಡಲಾಗುತ್ತದೆ. ವಿಶೇಷವಾಗಿ ಈ ಕಲಿಯುಗದಲ್ಲಿ ಜನಸಾಮಾನ್ಯರು ಬಹಳ ದುಡಿಯುತ್ತಾರೆ. ಈ ಯುಗದಲ್ಲಿ ಮಾನವನು ಭಾರಿ ಹೊರೆಯನ್ನು ಹೊರುತ್ತಾ ಠೇಲಾ ಮತ್ತು ಕೆಲಸದಲ್ಲಿ ವಸ್ತುತಃ ತೊಡಗಿದ್ದಾನೆ. ಮಾನವ ನಾಗರಿಕತೆಯ ಪ್ರಗತಿ ಎಂದೆನಿಸಿರುವುದು ಮನುಷ್ಯನನ್ನು ಸತ್ಯ ಕೆಲಸಕ್ಕೆ ತೊಡಗಿಸಿದೆ. ದೊಡ್ಡ ಕಾರ್ಖಾನೆ ಮತ್ತು ಕಾರ್ಯಾಗಾರಗಳಲ್ಲಿ ಕಾರ್ಮಿಕರು ಕೂಡ ಅಂತಹ ಹೊರೆಯಾದ ಕೆಲಸದಲ್ಲಿ ನಿಯೋಜಿತರಾಗಿದ್ದಾರೆ. ಹಗಲಿನಲ್ಲಿ ಅತಿಯಾಗಿ ದುಡಿದು ಬಳಿಕ ಬಡ ಕಾರ್ಮಿಕನು ಸಂಭೋಗ ಸುಖಕ್ಕಾಗಿ ಅಷ್ಟೇ ಅಲ್ಲದೆ ಇತರ ಗೃಹ ಕೃತ್ಯಗಳಿಗಾಗಿ ಪತ್ನಿಯಿಂದ ಒದೆ ತಿನ್ನಬೇಕಾಗುತ್ತದೆ. ಆದ ಕಾರಣ ಆಧ್ಯಾತ್ಮಿಕ. ಹರೇ ಕೃಷ್ಣ ಪ್ರಭು. ಇನ್ನೊಬ್ರಿಗೆ ಕೊಡೋಣ. ಆಶಾ ಹೇಮಂತ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆದ ಕಾರಣ ಆಧ್ಯಾತ್ಮಿಕ ತಿಳಿವು ಇಲ್ಲದ ಸಾಮಾನ್ಯನನ್ನು ನಾಯಿ, ಹಂದಿ, ಒಂಟೆ ಮತ್ತು ಕತ್ತೆಗಳ ಗುಂಪುಗಳನ್ನಾಗಿ ಶ್ರೀಮದ್ ಭಾಗವತವು ವರ್ಗೀಕರಿಸುವುದು ಸರ್ವತಾ ಅತಿಶಯೋಕ್ತಿಯಲ್ಲ. ಅಜ್ಞಾನಿ ಜನಸ್ತೋಮದ ನಾಯಕರಿಗೆ ಅಂತಹ ಅನೇಕ ಮಂದಿ ಹಂದಿ, ನಾಯಿಗಳಿಂದ ಹೊಗಳಿಕೆಗೆ ಪಾತ್ರರಾಗುವುದು ಅತಿ ಹೆಮ್ಮೆಯ ಭಾವನೆಯನ್ನು ಉಂಟು ಮಾಡುವುದು. ಆದರೆ ಅದು ಪ್ರಶಂಸನೀಯ ಸಂಗತಿ ಏನಲ್ಲ. ವ್ಯಕ್ತಿಯು ಅಂತಹ ಮಾನವ ವೇಷದಲ್ಲಿರುವ ಹಂದಿ, ನಾಯಿಗಳ ನಾಯಕನಾಗಿದ್ದರೂ ಶ್ರೀಕೃಷ್ಣ ವಿಜ್ಞಾನದಲ್ಲಿ ಅರಿವು ಪಡೆಯುವ ಅಭಿರುಚಿ ಅವನಿಗಿಲ್ಲದಿದ್ದರೆ ಆ ನಾಯಕನೂ ಸಹ ಪ್ರಾಣಿಯೇ, ಅದಕ್ಕಿಂತ ಹೆಚ್ಚಲ್ಲ ಎಂದು ಭಾಗವತವು ಬಹಿರಂಗವಾಗಿ ಸಾರುತ್ತದೆ. ಅವನನ್ನು ಒಂದು ಬಲಿಷ್ಠ ಪ್ರಾಣಿ ಅಥವಾ ದೊಡ್ಡ ಪ್ರಾಣಿ ಎಂದು ಕರೆಯಬಹುದು. ಆದರೆ ಶ್ರೀಮದ್ ಭಾಗವತದ ದೃಷ್ಟಿಯಿಂದ ತೂಗಿದಾಗ ಅವನು ತನ್ನ ನಾಸ್ತಿಕತೆಯ ಧೋರಣೆಯಿಂದಾಗಿ ಮಾನವ ವರ್ಗದಲ್ಲಿ ಎಂದೂ ಸ್ಥಾನ ಗಳಿಸುವುದಿಲ್ಲ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ನಾಯಿ, ಹಂದಿಗಳಂತಹ ಜನರಿಗೆ ಅಂತಹ ನಾಸ್ತಿಕ ನಾಯಕರು ಅಧಿಕ ಪ್ರಮಾಣದ ಪಾಶವಿಗುಣವುಳ್ಳ ದೊಡ್ಡ ಪಶುಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮುಗೀತಾ ಪ್ರಭು? ಓಮಗ್ರಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ
ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶುಕಮುನಿಗಳು ನಮಗೆ ಮನುಷ್ಯ ಜನ್ಮದ ಮಹತ್ವವನ್ನು ತಿಳಿಸ್ತಾ, ಶುಕಮುನಿಗಳಲ್ಲ, ಇಲ್ಲಿ ಸೂತ ಗೋಸ್ವಾಮಿಗಳಿಗೆ ಶೌನಕ ಋಷಿಗಳು. ಸೊ ಅವ್ರು ಹೇಳಿದ್ದು ಹಿಂದೆ ಇದರಲ್ಲೂ ಕೂಡ ಕೇವಲ ದೀರ್ಘ ಆಯುಷ್ಯಿಂದ ಏನು ಪ್ರಯೋಜನ ಇಲ್ಲ. ಎಷ್ಟೋ ಮರಗಳು ಕೂಡ ಅದೇ ರೀತಿಯಲ್ಲಿ ಜೀವವನ್ನು ಸಾಗಿಸ್ತಾ ಇದೆ. ಮತ್ತೆ ಈ ನಾವು ಭೌತಿಕ ಚಟುವಟಿಕೆಗಳಾದ ಆಹಾರ, ನಿದ್ರಾ, ಭಯ, ಮೈಥುನ, ಈ ಚಟುವಟಿಕೆಗಳು ಎಲ್ಲ ಪ್ರಾಣಿ ವರ್ಗದ ಜೀವಿಗಳು ಕೂಡ ಮಾಡ್ತಾ ಇದೆ. ಸೊ ಹಾಗೆ ಅದೇನು ವಿಶೇಷತೆ ಇಲ್ಲ ಅಂತ ಹಿಂದೆ ನಾನು ನಿನ್ನೆ ನೋಡಿದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಭೌತಿಕವಾದಿಗಳಂದ್ರೆ ಇದೇ ಜೀವನದ ಪರಿಪೂರ್ಣತೆ. ಒಳ್ಳೆಯ ಆಹಾರ, ಒಳ್ಳೆ ನಿದ್ರೆ ಮಾಡುವ ಒಂದು ವ್ಯವಸ್ಥೆ, ಮತ್ತೆ ಮೈಥುನ ಸುಖವನ್ನು ಅನುಭವಿಸುವ ಒಂದು ಸೌಲಭ್ಯ, ಮತ್ತೆ ರಕ್ಷಣೆಗೋಸ್ಕರ ಆಹಾರ, ನಿದ್ರಾ, ಭಯ, ಮೈಥುನಂ ಚ ಸಾಮಾನ್ಯಮೇತದ್ ಪಶುಭಿರ್ ನರಾಣ ಧರ್ಮೋ ಏಕೋ ಅಧಿಕೋ ವಿಶೇಷ ಧರ್ಮೇನ ವಿಹೀನ ಪಶುಭಿ ಸಮಾನ ಅಂತ ಕೂಡ ಇನ್ನೊಂದು ಕಡೆ ಹೇಳಿದಾಗೆ, ಇದು ಎಲ್ಲ ಜೀವ ವರ್ಗದಲ್ಲೂ ಕೂಡ ಇವೆ. ತಿನ್ನುವುದು, ಮಲಗುವುದು, ಮೈಥುನ ಸುಖವನ್ನು ಅನುಭವಿಸುವುದು, ರಕ್ಷಣೆಗೋಸ್ಕರ ಭಯ ಪಡುವುದು, ಅದರ ವ್ಯವಸ್ಥೆ ಮಾಡೋದು, ಇದೆಲ್ಲದರಲ್ಲೂ ಇದೆ. ಸೊ ಇದರಲ್ಲಿ ಏನು ಮನುಷ್ಯ ಜನ್ಮದಲ್ಲಿ ನಾವು ಒಂದು ತುಂಬಾ ಒಂದು ನಾಗರಿಕವಾಗಿ ಇದು ಮಾಡ್ಬೋದೇನೋ ಅಷ್ಟೇ. ಇದನ್ನ ಒಂಥರ ತುಂಬಾ ಒಂದು ಪಾಲಿಶ್ಡ್ ಆನಿಮಲಿಸಮ್ ಅಂತ ಹೇಳ್ತಾರೆ. ಸೊ ಇದನ್ನ ಮಾಡೋದು ಅಷ್ಟಕ್ಕೆ ನಾವು ಮನುಷ್ಯರು ಅಂತ ನಾವು ಹೇಳ್ಕೊಳಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದು ಏಕೆ ಈ ತರ ಬರುತ್ತೆ ಅಂದ್ರೆ ಹೇಳ್ತಾರೆ, ಒಂದು ನಾಸ್ತಿಕತೆ, ಒಂದು ಆತ್ಮಜ್ಞಾನದ ಬಗ್ಗೆ ಇರುವ ಒಂದು ಅಜ್ಞಾನದಿಂದ ಬರುತ್ತೆ. ಒಬ್ಬ ವೈದಿಕ ಕಾಲದಲ್ಲೂ ಒಬ್ಬ ಋಷಿ ಮುನಿ ಅವರ ಹೆಸರು ಚಾರ್ವಾಕ ಮುನಿ ಅಂತ ಹೇಳ್ತಾರೆ. ಸೊ ಅವರು ಕೂಡ ಇದೇ ತತ್ವ, ಇದೇ ರೀತಿಯಲ್ಲಿ ಇವಾಗ ಏನು ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನಿಗಳೇನು ಹೇಳ್ತಾ ಇದ್ದಾರೆ, ತತ್ವಜ್ಞಾನದವರು ಫಿಲಾಸಫರ್ಸ್ ಏನ್ ಹೇಳ್ತಾರೆ, ಅದೇ ರೀತಿ. ಸೊ ಆ ವ್ಯಕ್ತಿ ಏನ್ ಹೇಳೋದಂದ್ರೆ, ರೀಣಂ ಕೃತ್ವ ಘೃತಂ ಪಿಬೇತ್ ಯಾವತ್ ಜೀವೇತ್ ಸುಖಂ ಜೀವೇತ್ ಭಸ್ಮೀಭೂತಸ್ಯ ದೇಹಸ್ಯ ಕಿಂ ಪುನರ್ ಆಗನಂ ಭವೇತ್. ಸೊ ಅವ್ರು ಹೇಳೋದೇನಂದ್ರೆ, ಋಣಂ ಅಂದ್ರೆ ಹೇಗಾದ್ರೂ ಸರಿ ಹಣವನ್ನು ತೆಗೆದುಕೊಂಡು ಬನ್ನಿ. ಹೇಗಾದ್ರೂ ನೀವು ಅದನ್ನ ಯಾರ ಹತ್ರ ಆದ್ರೂ ಸಾಲವಾಗ ತಗೊಳ್ಬೋದು, ಇಲ್ಲ ಅಂದ್ರೆ ಮೋಸ ಮಾಡಿ ತಗೊಳ್ಬೋದು, ಇಲ್ಲ ಅಂದ್ರೆ ಕಳ್ಳತನ ಮಾಡಿ ತಗೊಳ್ಳಿ, ಹೇಗೋ ಧನವನ್ನು ಗ್ರಹಿಸಿ. ರೀಣಂ ಕೃತ್ವ ಘೃತಂ ಪಿಬೇತ್. ಸೊ ಅದರಿಂದ ಆ ಧನದಿಂದ ಏನ್ ಮಾಡ್ಬೇಕು, ಘೃತ ಅಂದ್ರೆ ತುಪ್ಪದಲ್ಲಿ ಆಹಾರವನ್ನು ತಯಾರು ಮಾಡಿ ತುಂಬಾ ರುಚಿಯಾಗಿರುತ್ತೆ. ಸೊ ಆ ವ್ಯಕ್ತಿ ಹೇಳೋದು, ತುಪ್ಪವನ್ನು ಖರೀದಿ ಮಾಡಿ ಅದರಲ್ಲಿ ಪದಾರ್ಥಗಳನ್ನ, ಆಹಾರವನ್ನ ತಯಾರಿ ಮಾಡಿ ಅದನ್ನ ತಿನ್ಬೇಕು. ಸೊ ಋಣಂ ಕೃತ್ವ ಘೃತಂ ಪಿಬೇತ್ ಯಾವತ್ ಜೀವೆ ಸುಖಂ ಜೀವೆ. ಎಷ್ಟುವರೆಗೂ ನಿಮ್ಮ ಜೀವನ ಇದೆ, ಸುಖವಾಗಿ ಹೀಗೆ ತುಪ್ಪದಲ್ಲಿ ತಯಾರಿ ಮಾಡಿದ ಆಹಾರವನ್ನು ಸ್ವೀಕರಿಸ್ತಾ ತಿನ್ನಿ. ಘೃತಂ ಪಿಬೇತ್ ಯಾವತ್ ಜೀವೆ ಸುಖಂ ಜೀವೇತ್. ಯಾಕೆ ನಾವು ಇಲ್ಲ ಇದರಿಂದ ಕಳ್ಳತನ ಮಾಡಿದ್ರೆ, ಮೋಸ ಮಾಡಿದ್ರೆ, ಮತ್ತೆ ಈ ತರ ಸಾಲ ಯಾರು ತೆಗೆದುಕೊಂಡು ನಮ್ಮ ಹಿಂದೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಾನು ಈ ಕರ್ಮ ಬಂಧನದಲ್ಲಿ ಬರ್ತೀನಿ ಇಲ್ವಾ ಅಂತ ಯಾರಾದ್ರೂ ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಚಾರ್ವಾಕ ಮುನಿ ಹೇಳ್ತಾರೆ, ಭಸ್ಮೀಭೂತಸ್ಯ ದೇಹಸ್ಯ, ನಿಮ್ಮ ದೇಹ ಭಸ್ಮವಾದ್ಮೇಲೆ, ಯಾಕಂದ್ರೆ ಇದೊಂದು ನಮ್ಮ ಪದ್ಧತಿ, ದೇಹವನ್ನು ಬೆಂಕಿಯಲ್ಲಿ ಮಾಡಿ ಸುಡೋದು. ಸೊ ಆಗ ಬೂದಿ ಆಗುತ್ತೆ. ಆ ಭಸ್ಮ ಆದ್ಮೇಲೆ ಅದ್ರಲ್ಲಿ ಏನಿದೆ, ಏನೂ ಇಲ್ಲ. ಸೊ ಅವ್ರು ಹೇಳ್ತಾರೆ, ಭಸ್ಮೀಭೂತಸ್ಯ ದೇಹಸ್ಯ ಕಿಂ ಪುನರಾಗನಂ ಭವೇತ್. ಮತ್ತೆ ಎಲ್ಲಿ ಪುನರ್ಜನ್ಮವಿಲ್ಲ, ದೇಹ ಅಲ್ಲೇ ನಾಶ ಆಯ್ತು. ಸೊ ದೇಹ ಇರೋವರೆಗೂ ಆನಂದಿಸಿ, ಅದನ್ನು ಚೆನ್ನಾಗಿ ಆಹಾರವನ್ನು ಮಾಡಿ ತಿನ್ನಿ. ಸೊ ಈ ರೀತಿಯಲ್ಲಿ ಇವಾಗ ಏನು ಆಧುನಿಕ ಸಮಾಜದಲ್ಲಿ ಕೂಡ ಅದೇ ರೀತಿ ಎಲ್ಲರೂ ಕೂಡ, ಯಾರು ವಿಜ್ಞಾನಿಗಳಾಗ್ಬೋದು, ಇಲ್ಲ ದೇಶ ನಾಯಕರಾಗ್ಬೋದು, ಇದನ್ನೇ ನಿಮಗೆ ಭೌತಿಕವಾಗಿ ಹಣ ಬೇಕು, ಹಣದ ಕೊರತೆ, ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡಿ
ಮತ್ತೆ ಅದರಿಂದ ಅದು ಖರೀದಿ ಮಾಡಿ, ಇದು ಖರೀದಿ ಮಾಡಿ, ಈ ವಸ್ತುವನ್ನು ಪಡೆದಿ, ಆ ವಸ್ತುವನ್ನು ಪಡೆದಿ, ಹೀಗೆ ಇಂದ್ರಿಯ ಸುಖವನ್ನು ಅನುಭವಿಸಿ. ಸೊ ಸೇಮ್ ತತ್ವ, ಚಾರ್ವಾಕ ಮುನಿಯಲ್ಲಿ ಹೇಳಿದ್ದು ಅದೇ ತತ್ವ, ಇಲ್ಲಿ ಕೂಡ ಇವ್ರು ಹೇಳೋದೇ ತತ್ವ. ಯಾಕೆ ಅಂದ್ರೆ ಪುನರ್ಜನ್ಮ, ಅವರು ದೇಹ ಭಸ್ಮವಾದ್ಮೇಲೆ ಪುನರ್ಜನ್ಮದ ನಂಬಿಕೆ ಇಲ್ಲ. ಪುನರ್ಜನ್ಮ ನಂಬಿಕೆ ಇಲ್ದಿರೋದ್ರಿಂದ, ಈ ಪುಣ್ಯ ಪಾಪ ಕರ್ಮದ ಅರಿವು ಇಲ್ಲದೆ ಇರೋದ್ರಿಂದ ಏನ್ ಮಾಡಕ್ಕೂ ಕೂಡ ರೆಡಿ ಇದ್ದಾರೆ. ಆದ್ರೆ ಇದಕ್ಕೆ ಇಲ್ಲಿ ಹೇಳ್ತಾ ಇರೋದು ಭಾಗವತ, ಇದು ಮನುಷ್ಯನಾದ ಸಮಾಜ, ಮನುಷ್ಯನ ನಾಗರಿಕತೆ ಅಲ್ಲ ಇದು. ಈ ನಾಗರಿಕತೆ ಇದು ಪಶುವಿನ ನಾಗರಿಕತೆ ಅಂತ ಹೇಳ್ತಾ ಇಲ್ಲಿ ಈ ಶ್ಲೋಕದಲ್ಲಿ ನಮಗೆ 4 ರೀತಿಯ ಪಶುಗಳನ್ನ ವಿಶೇಷವಾಗಿ ಅವರು ಗುರುತಿಸ್ತಾ ಇದ್ದಾರೆ. ಒಂದು ವರ್ಗದ ಪ್ರಾಣಿ ಅಂತ ಹೇಳಿದ್ದು ಶ್ವ. ಶ್ವ ಅಂದ್ರೆ ನಾಯಿ. ಸೊ ನಾಯಿ ಅನ್ನೋದಕ್ಕೆ ಶ್ರೀಲ ಪ್ರಭುಪಾದರು ಸೊಗಸಾಗಿ ಉದಾಹರಣೆ ಕೊಟ್ಟದ್ದು, ನಾಯಿಗೆ ಯಾವಾಗಲೂ ಕೂಡ ಒಬ್ಬ ಯಜಮಾನನ್ ಬೇಕು, ಒಬ್ಬ ಮಾಸ್ಟರ್, ಮಾಲೀಕನ ಬೇಕು. ಅದಿದ್ರೆ ಆ ನಾಯಿಗೆ ಬೆಲೆ ಇದೆ. ಇಲ್ಲ ಅಂದ್ರೆ ಬೀದಿ ನಾಯಿ, ಯಾರು ಅದಕ್ಕೆ ಲೆಕ್ಕ ಮಾಡೋದಿಲ್ಲ, ಯಾರು ಬೇಕಾದ್ರೂ ಅದಕ್ಕೆ ಕಲ್ಲು ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ. ಹಿಂದೆ, ಈಗ ಅಷ್ಟಿಲ್ಲ, ಇಲ್ಲ ಹಿಂದೆ ನಾವು ಚಿಕ್ಕವರಿದ್ದ ನೋಡ್ತಾ ಇದ್ವಿ, ಈ ಕಾರ್ಪೊರೇಷನ್ ಅವ್ರು ಬಂದು ನಾಯಿಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರು, ಇಟ್ಕೊಂಡು ಹೋಗೋದು ಏನ್ ಮಾಡ್ತಾ ಇದ್ರು ಮತ್ತೆ, ಆದ್ರೆ ಬೀದಿ ನಾಯಿಗೆ. ಆದ್ರೆ ಯಾರಾದ್ರೂ ಒಂದು ಬೆಲ್ಟ್ ಹಾಕಿರೋ ನಾಯಿಗೆ, ಓ ಆ ನಾಯಿ ಯಾರೋ ಮನೆ ನಾಯಿ, ಯಾರೋ ಸಾಕಿ, ಯಾರೋ ರಕ್ಷಣೆ ಮಾಡೋರಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಹೀಗೆ ಆಧುನಿಕ ವಿದ್ಯಾಭ್ಯಾಸ ಏನಿದೆ ಇದು ಆ ರೀತಿ ನಾಯಿಗಳನ್ನು ತಯಾರಿ ಮಾಡೋ ರೀತಿಯಲ್ಲಿ. ಯಾಕಂದ್ರೆ ವೈದಿಕ ಕಾಲದಲ್ಲಿ ಶಿಕ್ಷಣ ಇರ್ತಾ ಇತ್ತು, ಎಜುಕೇಶನ್, ವಿದ್ಯಾಭ್ಯಾಸ. ಆದ್ರೆ ಅಲ್ಲಿ ಒಬ್ಬರನ್ನ ಸ್ವತಂತ್ರವಾಗಿ ಮಾಡ್ತಾ ಇತ್ತು. ಅಲ್ಲೂ ಇದೆ, ವೈದಿಕ ಕಾಲದಲ್ಲಿ ಶಿಕ್ಷಣ ಇರ್ತಾ ಇತ್ತು. ಗುರುಕುಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಗುರುವಿನ ಹತ್ತಿರ ಹೋದ್ಮೇಲೆ ಗುರು ನೋಡ್ತಾ ಇದ್ರು ಯಾರ್ಯಾರಿಗೆ ಯಾವ್ಯಾವ ರೀತಿ ಪ್ರವೃತ್ತಿ ಇದೆ, ಯಾವ್ಯಾವ ರೀತಿ ಶಿಕ್ಷಣ ಕೊಡ್ಬೇಕು ಅಂತ. ಸೊ ಬ್ರಾಹ್ಮಣನಿಗೆ ಒಂದು ರೀತಿಯದ್ದು, ಕ್ಷತ್ರಿಯರಿಗೆ ಇನ್ನೊಂದು ರೀತಿಯದ್ದು, ವೈಶ್ಯ, ಶೂದ್ರನಿಗೆ ಅವ್ರಿಗೆ ಆ ತರಬೇತಿ ಏನ್ ಬೇಕಿಲ್ಲ, ಡೈರೆಕ್ಟ್ ಅವ್ರ ಕೆಲಸದಲ್ಲೇ ಅವ್ರು ಕಲ್ತ್ಕೊಳ್ಬಹುದು. ಸೊ ಆ ರೀತಿ ಅವ್ರಿಗೆ ಕಳಿಸ್ಬಿಡ್ತಾ ಇದ್ರು ಗುರು. ಸೊ ಇಲ್ಲಿ ಈ ಇವತ್ತಿನ ಶಿಕ್ಷಣ ಅಂದ್ರೆ, ಇವತ್ತು ಇದು ಸ್ವತಂತ್ರ ಮಾಡ್ತಾ ಇಲ್ಲ ಯಾರು. ಬ್ರಾಹ್ಮಣನಾದವನು ಸ್ವತಂತ್ರ ಉದ್ಯೋಗ ಅಂದ್ರೆ ಯಾರಾದರೂ ಅವರ ಸಲಹೆ ಕೇಳಿದ್ರೆ, ಯಾರಾದ್ರೂ ಧರ್ಮ ಕಾರ್ಯಗಳು ನಡೆಸ್ಬೇಕು ಅಂದ್ರೆ ಮಾಡ್ತಾ ಇದ್ರು. ಆಮೇಲೆ ಅವ್ರು ಕೊಟ್ಟ ದಾನವನ್ನು ಸ್ವೀಕಾರ ಮಾಡ್ತಾ ಇದ್ರು. ಅವ್ರಿಗೇನು ಇಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಅನ್ನೋದಿಲ್ಲ. ಆಮೇಲೆ ಅವರು ಆ ಜ್ಞಾನವನ್ನು ಹಂಚ್ಕೊಳ್ತಾ ಇದ್ರು. ಹಾಗೆ ಆಟೋಮ್ಯಾಟಿಕ್ ಆಗಿ ಅವರು ಕೊಟ್ಟಿರೋ ಒಂದು ಇದಕ್ಕೆ ಈ ಕ್ಷತ್ರಿಯರು, ವೈಶ್ಯರು ಅವರಿಗೆ ದಾನ ಕೊಟ್ಟು ಅವರದ್ದು ಜೀವನೋಪಾಯವನ್ನು ನಡೆಸುವ ಮಾಡ್ತಾ ಇದ್ರು. ಅದು ಬ್ರಾಹ್ಮಣ. ಕ್ಷತ್ರಿಯರು ಕೂಡ ಒಂದು ತೆರಿಗೆ, ಟ್ಯಾಕ್ಸ್ ಆಗ್ತಾ ಇದ್ರು, ಜನರಿಗೆ ರಕ್ಷಣೆ ಕೊಡುವ ಒಂದು ಶಕ್ತಿ ಪಡಿತಾ ಇದ್ರು. ಸೊ ಹಾಗಾಗಿ ಅವರು ವೈಶ್ಯರಾದವರು ಅವರಿಗೆ ತೆರಿಗೆ ಕೊಡ್ತಾ ಇದ್ರು. ಎಲ್ಲರಿಗೂ ಟ್ಯಾಕ್ಸ್ ಇಲ್ಲ, ಬ್ರಾಹ್ಮಣರಿಗೂ ಟ್ಯಾಕ್ಸ್ ಇಲ್ಲ, ಕ್ಷತ್ರಿಯರು ಟ್ಯಾಕ್ಸ್ ತೆಗೆಯೋದು, ಶೂದ್ರರಿಗೂ ಟ್ಯಾಕ್ಸ್ ಇಲ್ಲ, ಓನ್ಲಿ ವೈಶ್ಯ. ಹಾಗೆ ಅವರ ತೆರಿಗೆಯಿಂದ ಅವರ ಜೀವನ ನಡೀತಾ ಇತ್ತು. ನಂತರ ವೈಶ್ಯರು ಕೂಡ ಅವರದೇ ಒಂದು ವ್ಯಾಪಾರ, ಕೃಷಿ, ಗೋರಕ್ಷ, ವಾಣಿಜ್ಯ, ಅವರು ಕೂಡ ಸ್ವತಂತ್ರ ಇರ್ತಾರೆ. ಸೊ ಮತ್ತೆ ಈ ಶೂದ್ರ ಅನ್ನೋ ವ್ಯಕ್ತಿ ಯಾರು ಸ್ವತಂತ್ರವಾಗಿರಕ್ಕಾಗಲ್ಲ, ಅವರು ಇವರ ಕೆಳಗೆ ಕೆಲಸ ಮಾಡ್ತಾರೆ. ಸೊ ಹೀಗೆ ಸಮಾಜ ಹೀಗೆ ತುಂಬಾ ವೈಜ್ಞಾನಿಕವಾಗಿ ಇರುವ ವಿಭಾಗ. ಆದ್ರೆ ಈಗ ಶಿಕ್ಷಣ ನಮ್ಗೆ ಹೇಗಿದೆ ಅಂದ್ರೆ, ಈಗ ವೈಶ್ಯ ಹೆಚ್ಚಾಗಿ ಶೂದ್ರ ಸಮಾಜ ಅಂತ ಹೇಳ್ತಾರೆ. ಸೊ ಹಾಗೆ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಶ್ವ ಅಂತ ಹೇಳ್ತಾರೆ. ಶ್ವ ಅಂದ್ರೆ ನಮ್ಗೆ ಕೆಲಸ ಬೇಕು, ಯಾರಾದ್ರೂ ಮಾಲೀಕರು ನಮ್ಗೆ ಅವರು ಈ ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು, ಇಷ್ಟೊತ್ತಿಗೆ ನೀವು ಬರ್ಬೇಕು, ಇದು ಡೆಡ್ ಲೈನು, ಈ ರೀತಿಯಲ್ಲಿ ನಾವು ಮಾಡೋದಿಲ್ಲ. ಸೊ ಈ ರೀತಿಯ ಒಂದು ನಮ್ಮ ಪ್ರವೃತ್ತಿ, ನಮ್ಮ ಗುಣ ಇರೋದ್ರಿಂದ ಇಲ್ಲಿ ಶ್ವ ಅಂತ ಹೇಳ್ತಾರೆ. ಇನ್ನ ತುಂಬಾ ಹೆಚ್ಚಾಗಿ ಆಚಾರ್ಯರು ಹೇಳ್ತಾ ಇರೋದು, ಅಷ್ಟು ದೊಡ್ಡ ಪದವಿ ಪಡೆದಿರ್ಬೋದು ನಾವು, ಆದ್ರೆ ಒಂದು ಕೆಲಸ ಸಿಗ್ಲಿಲ್ಲ ಅಂದ್ರೆ ನಾವು ಒಂದು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಅಲೆದಾಡೋ ರೀತಿಯಲ್ಲಿ ಇದು ನಾಯಿಗೆ ಅಂತ ಇಲ್ಲಿ ಹೋಲಿಕೆ ಮಾಡ್ತಾ ಇರೋದು. ಆಮೇಲೆ ಒಮ್ಮೊಮ್ಮೆ ಇರುವ ಇದರಲ್ಲಿ ಕೆಲಸದಲ್ಲಿ ಮೋಸ ಮಾಡ್ಬೇಕಾಗತ್ತೆ, ಇನ್ನೊಂದು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ನಮ್ಮ ಮಾಲೀಕರು, ನಮ್ಮ ಯಜಮಾನ ಯಾರು ಇರ್ತಾರೆ, ಬಾಸ್, ಸೊ ಅವರು ನಮಗೆ ಈ ತರ ಟಾರ್ಗೆಟ್, ಇನ್ನೊಂದಿದು. ಸೊ ಆ ರೀತಿಯಲ್ಲಿ ಇದು ನಾವು ಒತ್ತಾಯದಿಂದ, ನಮಗೆ ಮನಸ್ಸಿಚ್ಛೆ ಇಲ್ಲ ಅಂದ್ರೂ ಮಾಡ್ಬೇಕಾಗುತ್ತೆ. ಸೊ ಹೇಗೆ ಒಂದು ನಾಯಿ ಒಂದು ಮಾಲೀಕನಿಗೆ ಸೇವೆ ಮಾಡುವಾಗ ಇನ್ನೊಂದು ಜನರ ಮೇಲೆ ಅದು ಭೌ ಅಂತ ಅದು ಬೊಗಳುತ್ತೆ, ಇನ್ನೊಂದು ಮಾಡುತ್ತೆ. ಆ ರೀತಿಯಲ್ಲಿ ಕೂಡ ಇದನ್ನ ಶ್ವ ಅಂತ ಹೇಳೋದು ಅಂತ ಹೇಳ್ತಾ ಇದ್ದೀವಿ. ಇಲ್ಲಾಂದ್ರೆ ಹೇಳ್ತಾರೆ, ಹಿಂದೆ ಕಾಲದಲ್ಲಿ ಮುಖ್ಯವಾಗಿ ಬ್ರಾಹ್ಮಣರು ಆದವರು ಅವರು ಸಂತೃಪ್ತರಾಗಿರ್ತಾ ಇದ್ರು. ಅವ್ರ ಎಷ್ಟು ಸಂತೃಪ್ತರಾಗಿರ್ತಾ ಇದ್ರು ಅಂದ್ರೆ, ಏನೋ ಹಣ ಇದೆಯೋ ಇಲ್ವೋ ಆದ್ರೆ ಸಂತೃಪ್ತರಾಗ್ತಾ ಇದ್ರು. ಸುಧಾಮ ಬ್ರಾಹ್ಮಣ ನಮಗೆಲ್ಲರಿಗೂ ಗೊತ್ತು, ಏನೂ ಇಲ್ಲ, ತುಂಬಾ ಬಡತನ, ಆದ್ರೂ ಕೂಡ ಸಂತೃಪ್ತರಾಗಿದ್ರು. ಸೊ ಇದು ತುಂಬಾ ಇತ್ತೀಚೆಗೆ ಕೂಡ ಆ ರೀತಿಯ ಬ್ರಾಹ್ಮಣರು ಇರ್ತಾ ಇದ್ರು ಅಂತ ಹೇಳ್ತಾರೆ.
ಇತ್ತೀಚೆಗೆ ಶ್ರೀಲ ಪ್ರಭುಪಾದರು ಹೇಳೋದು, ಒಬ್ಬ ಯಾರು ಬ್ರಾಹ್ಮಣ ಕೃಷ್ಣನಗರ ಅಂತ, ನಾವು ಮಾಯಾಪುರಕ್ಕೆ ಹೋದಾಗ ಅಲ್ಲಿ ಹತ್ತಿರದಲ್ಲಿ ಒಂದು ಕೃಷ್ಣನಗರ ಅಂತ ಒಂದು ಊರು ಬರುತ್ತೆ. ಸೊ ಅಲ್ಲಿ ಒಬ್ಬ ರಾಜ ಕೃಷ್ಣಚಂದ್ರ, ಅವರಿಂದ ಹೆಸರು ಕೃಷ್ಣನಗರ ಅಂತ ಬಂತು. ಸೊ ಆ ರಾಜನು ಇದು ಕೇಳಿದ್ದು ಸುದ್ದಿ, ಒಬ್ಬ ತುಂಬಾ ವಿದ್ಯಾವಂತನಾದ ಬ್ರಾಹ್ಮಣನಿದ್ದಾನೆ, ಆದ್ರೆ ತುಂಬಾ ಬಡತನ ಅಂದ್ರೆ ಅಷ್ಟು ಬಡತನ. ಸೊ ಅವರು ಯೋಚನೆ ಮಾಡ್ತಾರೆ, ಸೊ ತುಂಬಾ ಒಬ್ಬ ಪವಿತ್ರ ವ್ಯಕ್ತಿ, ಆದ್ರೆ ಯಾಕೆ ಇಷ್ಟು ಬಡತನದಲ್ಲಿ ಇರಬೇಕು? ನಾನು ಮಹಾರಾಜ, ಜಮೀನ್ದಾರ, ಆ ಸಮಯದಲ್ಲಿ ಒಂದು ದೊಡ್ಡ ಜಮೀನ್ದಾರ, ಮಹಾರಾಜ ಕೂಡ. ಜಮೀನ್ದಾರರೆಲ್ಲ ಒಂದು ರೀತಿಯಲ್ಲಿ ರಾಜರ ತರನೇ ಒಂದು ಕೆಲವು ಪ್ರಾಂತ್ಯಗಳು, ಕೆಲವು ನಗರಗಳ ಅದರ ಹೊಣೆಗಾರಿಕೆ ಇರ್ತಾರೆ. ಸೊ ಇವರು ಹೋಗಿ, ನಿಮಗೇನು ಕೇಳಿ ಅಗತ್ಯಗಳನ್ನ ಕೊಡ್ತೇನೆ ನಾನು, ನಿಮ್ಗೆ ಏನ್ ವ್ಯವಸ್ಥೆ ಮಾಡ್ತೀನಿ. ಸೊ ಅವ್ರು ಹೇಳ್ತಾರಂತೆ, ಯಾರು ಹೇಳಿದ್ರು ನಿಮಗೆ? ಆ ಬ್ರಾಹ್ಮಣ ಹೇಳಿದ್ರು, ನಾನು ಬಡತನದಲ್ಲಿದ್ದೇನೆ, ನನಗೆ ಏನು ಕೊರತೆಯಲ್ಲಿದ್ದೇನೆ ಅಂತ. ನನಗೇನು ಕೊರತೆ ಇಲ್ಲ, ನಾನು ನನ್ನ ಶಿಷ್ಯರು ಬರ್ತಾರೆ, ಅವರಿಗೆ ಸ್ವಲ್ಪ ನಾನು ಪಾಠವನ್ನು ಏನು ಹೇಳ್ಕೊಡ್ತೇನೆ. ಸೊ ಅವರು ಕೇಳಿ, ಅಕ್ಕಪಕ್ಕದಲ್ಲಿ ಕೇಳಿ ಭಿಕ್ಷೆ ಬೇಡಿ ನನಗೆ ಏನ್ ಅಗತ್ಯ ಇದೆ ನನಗೆ ತಂದು ಕೊಡ್ತಾರೆ, ಆಹಾರ ಧಾನ್ಯಗಳು ಬರುತ್ತೆ ನನಗೆ. ಮತ್ತೆ ನೋಡಿ, ಇಲ್ಲಿ ನಾನು ಇರುವ ಒಂದು ಮನೆ, ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡ ಹುಣಸೆ ಮರ ಇದೆ. ಸೊ ನನ್ನ ಹೆಂಡತಿ ಈ ಹುಣಸೆ ಇದರಿಂದ ಸ್ವಲ್ಪ ಏನೋ ಸಾಂಬಾರ್ ರಸಂ ಏನೋ ಮಾಡ್ತಾರೆ. ಸೊ ಅದ್ರ ಜೊತೆಗೆ ನನ್ನ ಜೀವನೋಪಾಯದ ಕೆಲಸ ಮುಗೀತು, ಖತಮ್. ಸೊ ಈ ರೀತಿಯಲ್ಲಿ ಹೇಳ್ತಾರೆ. ಇದೆ ತುಂಬಾ ಇವಾಗ ಇಷ್ಟು ಹತ್ತಿರದಲ್ಲೂ ಕೂಡ ಒಂದು 100-200 ವರ್ಷಗಳ ಹಿಂದೆ ಕೂಡ ಆ ರೀತಿಯ ಒಂದು ಬ್ರಾಹ್ಮಣರು, ಆ ರೀತಿಯ ಒಂದು ಏನೋ ಒಂದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಅವರಿರುವಂತವರು ವ್ಯಕ್ತಿಗಳು. ಆ ಬಡತನದಲ್ಲಿದ್ರೂ ಅವರು ಕೇವಲ ಆಧ್ಯಾತ್ಮಿಕ ಪ್ರಗತಿ ಸಾಧಿಸ್ಲಿಕ್ಕೆ ಅವರ ಜೀವನವನ್ನು ಮುಡಿಪಾಗಿರ್ತಾರೆ. ಸೊ ಈ ರೀತಿಯಾಗಿ ಇರ್ತಾರೆ ಬ್ರಾಹ್ಮಣ. ಸೊ ಆದ್ರೆ ಈ ತರ ವಿದ್ಯಾಭ್ಯಾಸ ಇಲ್ಲ, ಕಲಿಕೆ ಇಲ್ಲ. ಈಗ ಯಾರಿಗಿದೆ ಆ ತರ ಕಲಿಕೆ? ನಮಗೆ ಹಣಕ್ಕೋಸ್ಕರನೇ ನಾವು ಕೆಲಸ ಮಾಡ್ಬೇಕಾಗುತ್ತೆ ಪ್ರತಿಯೊಬ್ಬರು. ಸೊ ಹೀಗೆ ಶ್ವ ಅನ್ನೋದು ಮುಖ್ಯವಾಗಿ ಈ ಒಂದು ನಾಯಿ ಅನ್ನೋದು ಈ ರೀತಿಯಲ್ಲಿ ನಮಗೆ ಈ ತರ ನಾಗರಿಕತೆಯಲ್ಲಿ ತಯಾರಿ ಆಗ್ತಾ ಇದೀವಿ ನಾವು ಅಂತ ಇಲ್ಲಿ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಹಂದಿ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಎಲ್ಲವೂ ತಿನ್ನೋದು, ಅದು ತಿನ್ನೋದು, ಇದು ತಿನ್ನೋದು, ಹಲ್ವಾ ತಿನ್ನೋದು, ಇನ್ನೊಂದು ಮಲ ತಿನ್ನೋದು, ಎಲ್ಲವೂ ಒಂದೇ. ಸೊ ಈಗ ನಮಗೆ ಇದನ್ನ ಅನುಭವ ಕಡಿಮೆ ನಗರಗಳಲ್ಲಿ, ಇದರಲ್ಲಿ ಒಂದೊಂದು ಹೆಚ್ಚಾಗಿ ಹಳ್ಳಿಗಳಲ್ಲಿ ಹೇಳ್ತಾರೆ. ಹಂದಿಗಳಂದ್ರೆ ಅವು ಕಾಯ್ತಾ ಇರ್ತವೆ, ಯಾರಾದ್ರೂ ಮಲ ವಿಸರ್ಜನೆ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದನ್ನ ತಿನ್ಲಿಕ್ಕೆ. ಸೊ ಮಲವನ್ನು ಭಕ್ಷಣ ಮಾಡುವ ಒಂದು ಪ್ರಾಣಿ, ಅದರಲ್ಲೇ ಅದಕ್ಕೆ ಆನಂದ. ಅದಕ್ಕೆ ಎಷ್ಟು ಆನಂದ ಅಂದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನೋಡಿ ಎಷ್ಟು ಅದು ದಪ್ಪವಾಗಿ ಗಟ್ಟಿಮುಟ್ಟಾಗಿದೆ. ಯಾಕಂದ್ರೆ ಒಂದು ರೀತಿ ಸ್ವಲ್ಪ ಆಗಿರ್ಬೇಕು ಅಂದ್ರೆ ಅದು ಆಹಾರವನ್ನು ತಿಂದು ಸ್ವಲ್ಪ ಆನಂದವನ್ನು ಅನುಭವಿಸ್ಬೇಕು. ಹಾಗೆ ಇದು ಕೂಡ ಬರೋದು, ದೇಹದ ಒಂದು ಇದು ಬರೋದು ಅಂತ ಹೇಳ್ತಾರೆ. ಸೊ ಹಂದಿ ಆ ರೀತಿಯಲ್ಲಿ ತುಂಬಾ ಆನಂದ, ಅದಕ್ಕೊಂದು ಸೊ ಹಂದಿ, ಅದಕ್ಕೋಸ್ಕರ ಹಂದಿ ಅಂತ ಹೇಳ್ತಾರೆ. ಆಮೇಲೆ ಆ ಮಲಮೂತ್ರವನ್ನು ತಿಂದು ನಂತರ ಅದರ ಒಂದು ಮೈಥುನ ಭೋಗದ ಇದು ಎಷ್ಟು ಬೆಳೆಯುತ್ತೆ ಅಂದ್ರೆ ಹೇಳ್ತಾರೆ, ಯಾವ ಒಂದು ಇದಿಲ್ಲ, ಅದು ಮೈಥುನ ಸಂಭೋಗವನ್ನು ಅನುಭವಿಸೋದು ಒಂದು ತಾಯಿ ಆಗ್ಬೋದು, ಮಗಳಾಗ್ಬೋದು, ಇಲ್ಲ ಯಾರು ಅದರಲ್ಲಿ ಇದಕ್ಕೆ ಅಕ್ಕ ತಂಗಿ ಆಗ್ಬೋದು, ಏನು ಅದಕ್ಕೆ ವಿವೇಚನೆ ಇಲ್ಲ. ಪ್ರಾಣಿ ಜಗತ್ತಿನಲ್ಲಿ ಆತರ ನಮ್ಮ ಮನುಷ್ಯನ ಜನ್ಮದಲ್ಲಿ ಈ ತರ ಒಂದು ಕ್ರಮಗಳಿವೆ. ಆದ್ರೆ ಹಂದಿ ಜನ್ಮ ಯಾವುದೇ ಆಗ್ಲಿ, ಯಾವುದೇ ಪ್ರಾಣಿ ವರ್ಗದ ಜೀವನ ಆಗ್ಲಿ, ಪರ್ಟಿಕ್ಯುಲರ್ಲಿ ಹಂದಿ ಜನ್ಮದಲ್ಲಿ ಹೇಳ್ತಾರೆ ಅದು ತುಂಬಾ ಅದರಲ್ಲಿ ಏನ್ ಹೇಳ್ತಾರೆ ಅದನ್ನ ಅಷ್ಟು ಮೈಥುನ ಅದಕ್ಕೆ ಇದು ಬರುತ್ತೆ. ಆಹಾರ ತಿಂದ ಮೇಲೆ ಅಷ್ಟೊಂದು ಇದು ಬರುತ್ತೆ ಅದಕ್ಕೆ ಫೋರ್ಸ್. ಅದಕ್ಕೆ ವಾಚೋ ವೇಗಂ, ಮನಸ ಕ್ರೋಧ ವೇಗಂ, ಜಿವ್ವಾ ವೇಗಂ, ಉದರೋಪಸ್ಥ ವೇಗಂ. ಸೊ ಉಪಸ್ಥ ವೇಗಂ ಅಂತ ಹೇಳೋದು ಅದೊಂದು ಬಲಾತ್ಕಾರ ಒತ್ತಾಯ ಫೋರ್ಸ್ ಅದಕ್ಕೆ ಇದು ಮಾಡುತ್ತೆ. ಅದು ಹಂದಿ ಜೀವನ ಅಂತ ಹೇಳ್ತಾ ಇದೆ. ಸೊ ನಂತರ ಒಂಟೆ ಅಂತ ಹೇಳಿ ಹೇಳ್ತಾ ಇರೋದು, ಇದು ಒಂಟೆ ಮರುಭೂಮಿಯಲ್ಲಿರುವಂತ ಪ್ರಾಣಿ. ಮರುಭೂಮಿಯಲ್ಲಿ ಏನೂ ಇಲ್ಲ ಆಹಾರ, ಅಲ್ಲಿ ಅದಕ್ಕೆ ಎಲ್ಲ ಮುಳ್ಳುಗಳು ಇದಿರೋ ಕ್ಯಾಕ್ಟಸ್, ಆ ರೀತಿಯ ಒಂದು ಇದು. ಆದ್ರೆ ಹೇಳ್ತಾರೆ ಅದನ್ನೇ ಅದು ತಿನ್ನುತ್ತಂತೆ. ಅದನ್ನೇ ತಿರುವಾಗ ಅದರ ಒಂದು ರಕ್ತವು ಅದರಲ್ಲಿ ನಾಲಿಗೆಯಿಂದ ಬಾಯಿಯಿಂದ ಬರುತ್ತೆ. ಅದ್ರ ಜೊತೆ ಬೆರಕೆ ಹೊಂದಿ ಅದಕ್ಕೊಂದು ಒಂದು ರುಚಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ತುಂಬಾ ಚೆನ್ನಾಗಿರೋ ಒಳ್ಳೆ ಆಹಾರ ತಿಂತಾ ಇದೆ. ಸೊ ಈಗ ಹೇಳ್ತಾ ಇದಾರೆ ಈ ರೀತಿ ನಾವು ಕೂಡ ಭೌತಿಕ ಜಗತ್ತಿನಲ್ಲಿ ನಾವು ಇಂದ್ರಿಯ ಸುಖವನ್ನು ಅನುಭವಿಸೋದು ಈ ಒಂದು ರೀತಿಯಲ್ಲಿ ನಮ್ಮ ನಮ್ಮ ಶಕ್ತಿ, ನಮ್ಮ ವೈಟಲ್ ಫೋರ್ಸ್ ಅಂತ ಏನ್ ಹೇಳ್ತೀವಿ, ದೇಹದ ಇದು ಆ ಶಕ್ತಿ ಅದು ಕಳ್ಕೊಂಡಾಗೆ. ಇವಾಗ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಭೌತಿಕ ಜಗತ್ತಿನಲ್ಲಿ. 10 ಗಂಟೆ, 15 ಗಂಟೆ, 14, 18 ಗಂಟೆ ಒಂದೊಂದ್ ಕಡೆ ಕೆಲಸ ಮಾಡುವಂಥದ್ದು ಎಲ್ಲ ಅವರ ಜೀವನದ ಶಕ್ತಿ ಏನಿದೆ, ದೇಹದ ಶಕ್ತಿ ಎಲ್ಲವೂ ಕೂಡ ಕಡಿಮೆ ಆಗ್ಬಿಡ್ತಾ ಇದೆ. ಸೊ ಇದು ಭಗವಂತನ ಕೊಟ್ಟಿದ್ದಾನೆ ಈ ಶಕ್ತಿ, ಮಾನವ ಜನ್ಮ. ಇದರ ಶಕ್ತಿಯನ್ನು ವಿಶೇಷವಾಗಿ ನಾವು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಕ್ಕೆ
ನಾವು ಪಡಿಬೇಕು, ಅದನ್ನ ಉಪಯೋಗ ಮಾಡಬೇಕು. ಇಲ್ಲ ಅಂದ್ರೆ ಅದು ಅಷ್ಟು ಕತ್ತೆ ಅಂತ ನೆಕ್ಸ್ಟ್ ಅದು ಕತ್ತೆಗೆ ಹೋಲಿಕೆ ಮಾಡ್ತಾರೆ. ಇಲ್ಲಾಂದ್ರೆ ಒಂಟೆ ಅನ್ನೋದು ಇನ್ನ ಹೆಚ್ಚಾಗಿ ನಮ್ಮದೇ ಒಂದು ಇಂದ್ರಿಯ ಸುಖವನ್ನು ನಾವು ಅನುಭವಿಸೋದು, ಪರ್ಟಿಕ್ಯುಲರ್ ಮೈಥುನ ಸುಖವನ್ನು ಅನುಭವಿಸೋದು, ಅದರಲ್ಲಿ ವೀರ್ಯವನ್ನು ಬಿಡುವಂಥದ್ದು. ಸೊ ಹೇಳ್ತಾರೆ ಈ ವೀರ್ಯ ಅನ್ನೋದು ಹೇಳೋದು ಇದರಲ್ಲಿ ಎಷ್ಟೋ 40 ಪ್ರಭುಪಾದರು ಹೇಳೋದು 40 ಡ್ರಾಪ್ಸ್, ಅದರಿಂದ ಒಂದು ಡ್ರಾಪ್, ಒಂದು ಹನಿ ಆಗುತ್ತೆ. ಸೊ ಹಾಗಾಗಿ ಆ ಸುಖ ಮೈಥುನ ಸುಖವನ್ನು ಅನಾವಶ್ಯಕವಾಗಿ ಮಾಡೋದ್ರಿಂದ ನಾವು ನಮ್ಮ ರಕ್ತವನ್ನೇ ನಾವು ಬಿಟ್ಟಾಗೆ ಬಿಟ್ಟು ನಾವು ನಮ್ಮ ನಿಶಕ್ತರಾಗೋ ಒಂದು ಸ್ಥಿತಿ. ಸೊ ಹಾಗಾಗಿ ಇದು ಒಂಟೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕತ್ತೆ ಅಂದ್ರೆ ತುಂಬಾ ಶ್ರಮಜೀವಿ ಅಂದ್ರೆ ಹೇಳ್ತಾರೆ. ಕತ್ತೆಯ ಆಲೋಚನೆ ಹೇಗಿರುತ್ತೆ ಅಂದ್ರೆ, ಈ ಧೋಬಿ ಯಾರು ವಾಷರ್ ಮ್ಯಾನ್, ಬಟ್ಟೆ ಅಗಸ್ತನ ಯಾರು ಇರ್ತಾನೆ, ಅವನು ನನಗೆ ಆಹಾರ ಕೊಡ್ಲಿಲ್ಲ ಅಂದ್ರೆ ನನ್ನ ಜೀವನ ಹೇಗೆ ನಡೆಯುತ್ತೆ? ಹಾಗೆ ಅವನೇ ನನ್ನ ಮಾಲೀಕ, ಅವನೇ ನನ್ನ ರಕ್ಷಕ, ನನ್ನ ಪಾಲಕ. ಸೊ ಆ ರೀತಿಯ ಮನೋಭಾವನದಲ್ಲಿರುತ್ತಂತೆ. ಅದಕ್ಕೆ ಯೋಚನೆ ಇಲ್ವಂತೆ. ನನಗೆ ಬೇಕಾಗಿರೋದು ಸ್ವಲ್ಪ ಹುಲ್ಲು ಕಡ್ಡಿಗಳು. ಈ ಹುಲ್ಲು ಕಡ್ಡಿಗಳು ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಅದು ನಾನು ಈ ಅಗಸನೇ ನನಗೆ ಯಾಕೆ ಕೊಡ್ಬೇಕು? ನನಗೆ ನಾನು ಇಲ್ಲಿಂದ ಸ್ವಲ್ಪ ಹೊರಗೆ ತಪ್ಪಿಸ್ಕೊಂಡ್ರೆ ನಂಗೆ ಎಲ್ಲ ಕಡೆ ಅದಕ್ಕೆ ಅಷ್ಟು ಚಿಂತನೆ ಇಲ್ವಂತೆ. ನಾನು ಅಷ್ಟು ಕೆಲಸ ಮಾಡಿ ಅಷ್ಟು ಭಾರವನ್ನು ನಾನು ಇಟ್ಕೊಂಡ್ರೆ ಮಾತ್ರ ನನಗೆ ಅಗಸನ ಕೊಡೋದು. ಆಮೇಲೆ ಒಮ್ಮೊಮ್ಮೆ ಹೇಳ್ತಾರೆ ಹೇಗೆ ಅದರ ಮಂದ ಬುದ್ಧಿ ಅಂದ್ರೆ, ಆ ಅಗಸನು ತನ್ನ ಮೇಲೆ ಕೂತು, ಕತ್ತೆ ಮೇಲೆ ಕೂತು ಅದರ ಮುಂದೆ ಒಂದು ಕಡ್ಡಿ, ಹುಲ್ಲು ಕಡ್ಡಿ ಇಡೋದಂತೆ. ಅದು ಆಲೋಚನೆ ಮಾಡುತ್ತಂತೆ, ಓ ಈ ಹುಲ್ಲು ಕಡ್ಡಿ ನನ್ನ ಎದುರು ಈಗ 1 ಅಡಿಯ ದೂರದಲ್ಲಿದೆ, ನಾನು 2 ಹೆಜ್ಜೆ ಮುಂದೆ ಬಂದ್ರೆ ನಂಗೆ ಸಿಗುತ್ತೆ ಅಂತ ಯೋಚನೆ ಮಾಡ್ತೀನಿ. ಆದರೆ ಅದನ್ನ ಹಿಡಿದಿರುವಂತ ಅಗಸ ಕತ್ತೆ ಮೇಲೆ ಕೂತಿದ್ದಾನೆ. ಸೊ ಹಾಗೆ ಅದರ ಚಿಂತನೆ ಏನಂದ್ರೆ ನನಗೆ ಸಿಗುತ್ತೆ ಅಥವಾ ಅಂತ. ಆದ್ರೆ ಸಿಗುತ್ತಾ? ಅದು ಸಿಗೋದಿಲ್ಲ. ಸೊ ಈ ರೀತಿಯಲ್ಲಿ ಹೇಳ್ತಾರೆ ಭೌತಿಕ ಜಗತ್ತಿನಲ್ಲಿ ನಿಜವಾದ ಸುಖ ಇಲ್ಲ. ಆದ್ರೆ ನಾವು ಅನ್ಕೊಳ್ತಾ ಇದ್ದೇವೆ, ಇಲ್ಲ ನನಗೆ ಆ ಸಾಧನೆ ಮಾಡಿದ್ರೆ, ನಾನು ಅಷ್ಟು ಹಣ ಪ್ರಾಪ್ತಿ ಮಾಡಿದ್ರೆ, ಇಲ್ಲ ಈ ರೀತಿ ಒಂದು ದೊಡ್ಡ ಮನೆ ಕಟ್ಟಿದ್ರೆ, ಇಲ್ಲ ಆ ದೊಡ್ಡ ಕಾರ್ ಸಿಕ್ಕಿದ್ರೆ, ಆ ದೊಡ್ಡ ಉದ್ಯೋಗ ಸಿಕ್ಕಿದ್ರೆ, ಇಲ್ಲಾಂದ್ರೆ ಈ ರೀತಿಯ ಒಂದು ಸಂಸಾರ ಸಿಕ್ಕಿದ್ರೆ, ಇಲ್ಲ, ಭೌತಿಕ ಜಗತ್ತಿನಲ್ಲಿ ನಿಜವಾದ ಸುಖ ಇಲ್ಲ. ಇದು ಭ್ರಾಂತಿಮಯವಾದ ಜೀವನ. ಸೊ ಹೀಗೆ ಇಲ್ಲಿ ಹೇಳೋದು, ಈ ಕತ್ತೆ ಹೇಗೆ ಆತರ ಯೋಚನೆ ಮಾಡುತ್ತೆ, ಇದು 2 ಹೆಜ್ಜೆಗಳಲ್ಲಿ ನನಗೆ ಹುಲ್ಲು ಕಡ್ಡಿ ಸಿಗುತ್ತೆ, ನನ್ನ ಜೀವನದ ಪರಿಪೂರ್ಣತೆ ಆಗತ್ತೆ, ನಾನು ಶಾಶ್ವತ ಸುಖವನ್ನು ಅನುಭವಿಸ್ತೇನೆ. ಇಲ್ಲ, ಕೃಷ್ಣ ಗೀತೆಯಲ್ಲಿ ಸ್ಪಷ್ಟವಾಗಿರೋದು ದುಃಖಾಲಯಂ ಅಶಾಶ್ವತಂ. ಇದು ತಾತ್ಕಾಲಿಕವಾದ ಜಗತ್ತು, ದುಃಖಮಯವಾದ ಜಗತ್ತು. ಸೊ ಇಲ್ಲಿ ದುಃಖಗಳು ಬರ್ತವೆ, ಇಲ್ಲಿ ಸುಖ ಇಲ್ಲ. ಅರೆ ಇಲ್ಲಿ ಹೇಳ್ತಾ ಇರೋದು ಈ ರೀತಿ ನಾವು ಆಲೋಚನೆ ಮಾಡಿದಾಗ ಭೌತಿಕ ಸುಖದಿಂದ ನಮಗೆ ಆನಂದ ಬರುತ್ತೆ. ಅದಕ್ಕೋಸ್ಕರ ನಾವು ಶ್ರಮಿಸೋದು ನಾವು, ಇದೆಲ್ಲ ಇದು ಒಂದು ಕತ್ತೆ ಜೀವನಕ್ಕೆ ಹೋಲಿಕೆ ನೀಡುತ್ತಿದ್ದಾರೆ. ಸೊ ನಂತರ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಇವತ್ತು ಈ ರೀತಿಯ ಒಂದು ಸಮಾಜ ಇರೋದ್ರಿಂದ, ಈ ರೀತಿಯ ಸಮಾಜ ಇದ್ರೆ ಅವರು ಯಾರನ್ನ ಅವರು ಚುನಾಯಿಸ್ತಾರೆ? ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದಾಗ ಆಗ ಹೇಳೋದು, ಈ ರೀತಿಯ ವರ್ಗದ ಜನರು ಇನ್ನೊಬ್ಬ ಈ ರೀತಿಯ ವ್ಯಕ್ತಿಯನ್ನೇ ಅವರು ಚುನಾಯಿಸ್ತಾರೆ. ಇನ್ಯಾರು ಅವರು ಇವಾಗ ಪ್ರಾಣಿಗಳಾದವ್ರು ಯಾರನ್ನ ಅವರು ಇದು ಮಾಡ್ತಾರೆ, ಇನ್ನೊಂದು ಪ್ರಾಣಿಯನ್ನೇ ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗೆ ಹೇಳ್ತಾ ಇದೆ ಇಲ್ಲಿ ದೊಡ್ಡ ಪ್ರಾಣಿ, ಚಿಕ್ಕ ಪ್ರಾಣಿ. ದೊಡ್ಡ ಪ್ರಾಣಿ ಆಗಿರ್ಬೋದು ಅಷ್ಟೇ. ಸೊ ಯಾರು ಭಗವಂತನ ಚಿಂತನೆ ಇಲ್ಲ, ಭಗವಂತನ ಕುರಿತು ಏನು ಅವ್ರು ಶ್ರವಣ ಮಾಡೋದಿಲ್ಲ, ಹೇಳ್ತಾ ಇರೋದು ಶ್ರೀಕೃಷ್ಣ ದಿವ್ಯ ಲೀಲೆಗಳನ್ನು ಎಂದೂ ಶ್ರವಣ ಮಾಡದವರನ್ನು ಸ್ತುತಿಸುತ್ತಾರೆ. ಸೊ ಈಗ ವಿಶೇಷವಾಗಿ ನಾಯಕರು ಅಂದ್ರೆ ಇದೇ ವರ್ಗದಲ್ಲಿದ್ದಾರೆ. ಸೊ ಅವರು ಭಾಗವತ ಹೇಳೋದು ಅವ್ರ ಈ 4 ರೀತಿಯ ಒಂದು ಪ್ರಾಣಿಗಳಿಗೆ ಅವ್ರನ್ನ ಹೋಲಿಕೆ ಮಾಡ್ಬೋದು. ಯಾಕಂದ್ರೆ ಅವರು ಭಗವಂತನ ಬಗ್ಗೆ ಏನೂ ಅವರು ಚಿಂತನೆ ಇಲ್ಲ, ಅದರ ಒಂದು ಮಹತ್ವ ಗೊತ್ತಿಲ್ಲ. ಮತ್ತೆ ಅದು ಗೊತ್ತಿದ್ದು ಅವರು ಜನರಿಗೆ ತಿಳಿಸ್ಕೊಡ್ಬೇಕು. ನತೇ ವಿದು ಸ್ವಾರ್ಥಗತಿ ವಿಷ್ಣು ದುರಾಶಯಾಯೇ ಭೈರತಮಾನಿನಃ ಅಂಧ ಯಥಾಂಧೇ ರೂಪನೀಯಮಾನ ತೇಪೀಶ ತಂತ್ರ ಉರುಧಾಮಿ ಬದ್ಧ. ಇನ್ನೊಂದ್ ಕಡೆ ಭಾಗವತದಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ? ಸ್ವಾರ್ಥಗತಿ ವಿಷ್ಣು. ಇವರಿಗೆ ನಮ್ಮ ಜೀವನದ ಸ್ವಾರ್ಥಗತಿ, ಪ್ರತಿಯೊಬ್ಬರ ಸ್ವಾರ್ಥ ಏನು ಅಂದ್ರೆ ವಿಷ್ಣುವಿನ ಸೇವೆ ಮಾಡುವುದು, ವಿಷ್ಣುವಿಗೆ ಶರಣಾಗುವುದು. ಸೊ ಅದು ತಿಳಿದಿಲ್ಲ. ತಿಳಿದು ಏನ್ ಮಾಡ್ತಾ ಇದೀವಿ? ಯಾಕೆ ಗೊತ್ತಿಲ್ಲ? ನತೇ ವಿದು ಸ್ವಾರ್ಥಗತಿ ವಿಷ್ಣು ದುರಾಶಯಾಯೇ ಬಹಿರತ್ತಮಾನಿನಃ. ಆಶಾ ಅಂದ್ರೆ ಇಚ್ಛೆಗಳು, ಆಸೆಗಳು. ಸೊ ಈ ಆಸೆಗಳು, ದುರಾಶಾ ಅಂದ್ರೆ ದುರಾಸೆ. ದುರಾಶಾ ಯಾಕೆ ಇದು ದುರಾಸೆ ಈ ತರ ಬರ್ತದೆ? ಬಹಿರರ್ಥ ಮಾನಿನಃ. ನಾವು ಬಾಹ್ಯವಾಗಿ ನೋಡ್ತಾ ಇದೀವಿ, ಈ ದೇಹದ ಹೊರಗೆ ಎಲ್ಲ ನೋಡ್ತಾ ಇದೀವಿ, ಒಳಗೆ ನೋಡಕ್ಕಾಗ್ತಾ ಇದೆ. ಬಹಿರರ್ಥ ಮಾನಿನಃ ಅಂಧಾಯಥಾಂಧೈರ್ ಉಪನೀಯಮಾನ. ಸೊ ಹಾಗೆ ಇದು ಅಂಧ ಅಂದ್ರೆ ಕುರುಡ. ಸೊ ಒಬ್ಬ ಕುರುಡನು ಇನ್ನೊಬ್ಬ ಕುರುಡನನ್ನು, ನಾನು ರಸ್ತೆಯನ್ನು ನಿಮ್ಮನ್ನು ಕ್ರಾಸ್ ಮಾಡಿಸ್ತಿದ್ದೆ, ಏನಾಗುತ್ತೆ?
ಇಬ್ಬರು ಕೂಡ ಒಂದು ಅಪಘಾತದಲ್ಲಿ ಒಳಗಾಗಿ ಇಬ್ಬರು ಕೂಡ ಸಾಯ್ತಾರೆ. ಯಾರು ಕರ್ಕೊಂಡು ಹೋಗ್ತಾರೆ, ಯಾರು ಹಿಂದೆ ಅವರು ಫಾಲೋ ಮಾಡ್ತಾರೆ, ಇಬ್ಬರು ಒಂದೇ. ಸೊ ಹಾಗೆ ಇಲ್ಲಿ ಹೇಳೋದು ಅಂದಾಯತ ಅಂದೇ ರೂಪನಿಯಮಾನ ತೇಪೀಶತಂತ್ರ ಉರುಧಾಮ್ನಿ ಬದ್ಧ. ಅವರು ಈಶತಂತ್ರ, ಭಗವಂತನ ನಿಯಮಗಳು ಹೇಗೆ ನಡೀತವೆ, ಹೇಗೆ ಇದು ಕಾಲಚಕ್ರ ನಡೀತಾ ಇದೆ, ಹೇಗೆ ಕರ್ಮ ಸಿದ್ಧಾಂತವು ನಡೀತಾ ಇದೆ, ಇದನ್ನು ಅವ್ರು ಗೊತ್ತಿಲ್ಲದೆ ಆ ಪ್ರಕೃತಿ ನಿಯಮಗಳಲ್ಲಿ ಸಿಕ್ಕಿ ಬಿದ್ದಿದ್ದಾರೆ, ಗಟ್ಟಿಯಾಗಿ ಸಿಕ್ಕಿ ಬಿದ್ದಿದ್ದಾರೆ. ಯಾರು ಕೂಡ ಇದರಿಂದ ಹೊರಗಿಲ್ಲ. ಸೊ ಆತರ ಒಂದು ಕೈಗಳು ಕಾಲುಗಳು ಎಲ್ಲ ಕೂಡ ಕಟ್ಟಿ ಹಾಕಿ ಅಂತೆ ನಿಂತಿದ್ದಾರೆ ಎಲ್ಲರೂ. ಆದರೆ ಅವರು ಸ್ವತಂತ್ರರು, ಅವರು ನಾಯಕರು, ಅವ್ರಿಗೂ ಎಲ್ಲ ಗೊತ್ತಿರೋರು. ನಮ್ಗೆ ಏನು 5 year ಪ್ಲಾನ್, 10 year ಪ್ಲಾನ್, ಹೀಗ್ ಮಾಡಿ ಹಾಗೆ ಮಾಡಿ ಇದನ್ನ ಈ ಪ್ರಾಜೆಕ್ಟ್ ಮಾಡೋಣ, ಅದು ಇಲ್ಲ, ಯಾವುದು ಕೂಡ ಕೆಲಸ ಬರೋದು. ಯಾವಾಗರೂ ಭಗವಂತನ ಈ ಪ್ರಕೃತಿ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳಲ್ಲ ಆ ನಾಯಕರು. ಅವರು ಕುರುಡರು, ಅವರ ಹಿಂದೆ ಹೋಗೋ ಜನರು ಕೂಡ ಕುರುಡರಾಗಿರ್ತಾರೆ. ಸೊ ಇನ್ನೊಂದು ಕಡೆ ಹೇಳುವಂಥದ್ದು. ಸೊ ಇಲ್ಲಿ ಹೇಳ್ತಾ ಇರೋದು ಅದು ಹೊಣೆಗಾರಿಕೆ. ಒಬ್ಬ ನಾಯಕನಾದವರು ಹೊಣೆಗಾರಿಕೆ. ಭಾಗವತ ಇನ್ನೂ ಮುಂದುವರಿಸಿ ಹೇಳುತ್ತೆ ನಮ್ಗೆ. ಏನ್ ಹೇಳುತ್ತೆ ಅಂದ್ರೆ, ಗುರುನ ಸಸ್ಯ ಪಿತಾನ ಸಸ್ಯ ಜನನೀನ ಸಸ್ಯ ನ ಮೋಚಯೇತ್ಯ ಸಮುಪೇತ ಮೃತ್ಯು. ಸೊ ಅಲ್ಲಿ ಹೇಳ್ತಾರೆ, ಒಬ್ಬರು ತಮ್ಮ ಅನುಯಾಯಿಗಳು ಯಾರಿದ್ದಾರೆ ಅವರನ್ನು ಉದ್ಧರಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವರು ಒಬ್ಬ ನಾಯಕನಾಗಬಾರ್ದು. ಸಮಾಜದಲ್ಲಿ ಒಬ್ಬ ನಾಯಕನೋ ಇಲ್ಲ ಅಂದ್ರೆ ಒಬ್ಬ ಗುರು ಆಗ್ಬಾರ್ದು, ಒಂದು ತಂದೆ ಒಂದು ತಾಯಿ ಕೂಡ ಅವರು ಆಗ್ಬಾರ್ದು. ಅಂದ್ರೆ ಪ್ರತಿಯೊಬ್ಬರು ಅವರು ಆ ಹೊಣೆಗಾರಿಕೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಮೊದಲಿಗೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಸೋ ಇದನ್ನು ಮಹತ್ವವನ್ನು ತಿಳಿದು ಅವರು ಆ ರೀತಿಯಲ್ಲಿ ಅವನು ಬೆಳೆಸ್ಬೇಕು. ಮತ್ತೆ ಗುರು ಆದವರು ಶಿಷ್ಯರಿಗೆ ಸರಿಯಾದ ಆಧ್ಯಾತ್ಮಿಕ ಮಾರ್ಗದರ್ಶನ ಕೊಟ್ಟು ಈ ಜೀವನ ಚಕ್ರ, ಜನ್ಮ ಮೃತ್ಯು ಚಕ್ರದಿಂದ ಬಿಡಿಸ್ಬೇಕು. ಅದೇ ರೀತಿ ರಾಜ, ನಾಯಕ, ಜನನಾಯಕ, ಅವರು ಕೂಡ ರೆಸ್ಪಾನ್ಸಿಬಿಲಿಟಿ. ಸೊ ಹೇಳ್ತಾರೆ, ಯಾರು ತಿಳಿದಾರೋ ಅವರು ಈ ಹೊಣೆಗಾರಿಕೆಗಳನ್ನ ಸ್ವೀಕರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು ನಮ್ಗೆ. ಆದ ಕಾರಣ ಆಧ್ಯಾತ್ಮಿಕ ತಿಳಿವು ಇಲ್ಲದ ಸಾಮಾನ್ಯನನ್ನು ನಾಯಿ, ಹಂದಿ, ಒಂಟೆ ಮತ್ತು ಕತ್ತೆಗಳ ಉಪಗಳಾಗಿ ಶ್ರೀಮದ್ ಭಾಗವತ ವರ್ಗೀಕರಿಸುವುದು ಸಮರ್ಥ ಅತಿಶಯೋಕ್ತಿ ಅಲ್ಲ. ಅಜ್ಞಾನಿ ಜನಸ್ತೋಮದ ನಾಯಕರಿಗೆ ಅಂತಹ ಅನೇಕ ಮಂದಿ ಹಂದಿ ನಾಯಕರಿಂದ ಹೊಗಳಿಕೆಗೆ ಪಾತ್ರರಾಗುವುದು ಅತಿ ಹೆಮ್ಮೆಯ ಭಾವನೆಯನ್ನು ಉಂಟು ಮಾಡುವುದು. ಆದರೆ ಅದು ಪ್ರಶಂಸನೀಯ ಸಂಗತಿಯೇನಲ್ಲ. ವ್ಯಕ್ತಿಯು ಅಂತಹ ಮಾನವ ವೇಷದಲ್ಲಿರುವ ಹಂದಿ ನಾಯಕನಾಗಿದ್ದರೂ ಶ್ರೀಕೃಷ್ಣ ವಿಜ್ಞಾನದಲ್ಲಿ ಅರಿವು ಪಡೆಯುವ ಅಭಿರುಚಿ ಅವನಿಗಿಲ್ಲದಿದ್ದರೆ ಆ ನಾಯಕನೂ ಸಹ ಪ್ರಾಣಿಯೇ, ಅದಕ್ಕಿಂತ ಹೆಚ್ಚಲ್ಲ ಎಂದು ಭಾಗವತವು ಬಹಿರಂಗವಾಗಿ ಸಾರುತ್ತದೆ. ಅವನನ್ನು ಒಂದು ಬಲಿಷ್ಠ ಪ್ರಾಣಿ ಅಥವಾ ದೊಡ್ಡ ಪ್ರಾಣಿ ಎಂದು ಕರೆಯಬಹುದು. ಆದರೆ ಶ್ರೀಮದ್ ಭಾಗವತ ದೃಷ್ಟಿಯಿಂದ ತೂಗಿದಾಗ ಅವನು ತನ್ನ ನಾಸ್ತಿಕತೆಯ ಧೋರಣೆಯಿಂದಾಗಿ ಮಾನವ ವರ್ಗದಲ್ಲಿ ಎಂದೂ ಸ್ಥಾನ ಗಳಿಸುವುದಿಲ್ಲ. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ನಾಯಿ ಹಂದಿಗಳಂತಹ ಜನರಿಗೆ ಅಂತಹ ನಾಸ್ತಿಕ ನಾಯಕರು ಅಧಿಕ ಪ್ರಮಾಣದ ಪಾಶವಿ ಗುಣಗಳುಳ್ಳ ದೊಡ್ಡ ಪಶುಗಳು. ಸೊ ಪ್ರಭುಪಾದರು ಹೇಳ್ತಾರೆ, ಹೀಗೆ ಹಿಂದೆ ಇರ್ತಾ ಇತ್ತು, ಯಾರು ಸೆಲೆಕ್ಷನ್ ಮಾಡೋದು, ರಾಜರಾಗ್ಬೇಕು, ಒಬ್ಬರು ಅಧ್ಯಕ್ಷರಾಗ್ಬೇಕು ಅಂದ್ರೆ ಸೆಲೆಕ್ಷನ್. ಆದ್ರೆ ಯಾರು ಮಾಡುವಂಥದ್ದು, ಆ ಸೆಲೆಕ್ಷನ್ ಮಾಡುವಂಥದ್ದು ಅದು ಜನಸಾಮಾನ್ಯರಿಗೆ ಇರ್ತಾ ಇಲ್ಲ. ಇವತ್ತು ಪ್ರಜಾಪ್ರಭುತ್ವ ಎಲ್ಲರೂ ಕೂಡ ನನ್ನ ವೋಟ್, ನಾನು ಸೆಲೆಕ್ಟ್ ಮಾಡ್ತೀನಿ ನಾಯಕರನ್ನ. ಸೊ ಹಿಂದೆ ಅದು ಎಲ್ಲರಿಗೂ ಇರ್ತಾ ಇರಲಿಲ್ಲ. ಅದು ಇವಾಗ ವೇಣ ಮಹಾರಾಜ ಕಥೆ ನಾವು ಕೇಳೋದ್ರಲ್ಲಿ, ಆ ಸಮಯದಲ್ಲಿ ವೇಣನ ತಂದೆ ಯಾರು, ಅವ್ರ ಹೆಸರು ಅಂಗ ಮಹಾರಾಜ ಅಂತ. ಅಂಗ ಮಹಾರಾಜ ರಾಜರ್ಷಿ. ಅವರು ಇದ್ರ ಪ್ರಜೆಗಳನ್ನ ಒಂದು ಮಕ್ಕಳಾಗಿ ನೋಡ್ತಾ ಅವರು ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದ್ರು. ಆದ್ರೆ ಅವ್ರಿಗೆ ಒಂದು ಕೊರತೆ ಜೀವನದಲ್ಲಿ, ಯಾರು ಮಗನಿಲ್ಲ. ಸೊ ಹಾಗೆ ಒಂದು ಸಮಯದಲ್ಲಿ ಋಷಿಮುನಿಗಳು ಬರ್ತಾರೆ ಅಂಗ ಮಹಾರಾಜರು. ಅವ್ರ ಋಷಿಮುನಿಗಳು ಯಾರು, ಅಂಗೀರಸ್ ಯಾರು ಬರ್ತಾರೆ. ಓಕೆ, ಸೊ ಬಂದು ಅವರು ಇವರಿಗೆ ಒಂದು ಪುತ್ರ ಮಗುವನ್ನು ಪ್ರಾಪ್ತಿ ಮಾಡುವ ಒಂದು ಯಜ್ಞವನ್ನು ನಡೆಸಿ ಒಂದು ಮಗು ಹುಟ್ಟುತ್ತಾರೆ ಅವ್ರಿಗೆ. ಸೊ ಅವನ ಹೆಸರು ವೇಣ ಅಂತ. ಸೊ ವೇಣ ಹೇಳ್ತಾರೆ, ಎಷ್ಟು ಅದೇನೋ ಒಂದು ಇವರು ದೊಡ್ಡ ರಾಜರ್ಷಿ, ಆದರೆ ಇವರ ಒಂದು ಹೆಂಡತಿ ಹೇಳ್ತಾರೆ, ಅವರ ಒಂದು ಹಿನ್ನೆಲೆ ಏನಿತ್ತು, ಅವರು ಮೃತ್ಯು ಪುರುಷನ ಮಗಳು, ಆ ರೀತಿನ ಹೇಳ್ತಾರೆ. ಸುನೀತಾ ಅಂತಾನೆ ಅವ್ರ ಹೆಸರು ಅವರು. ಸೊ ಅವರ ಒಂದು ಸ್ವಲ್ಪ ಅಲ್ಲಿ ರೀತಿಯ ಒಂದು ಕೆಟ್ಟ ಗುಣಗಳು ಇವನಿಗೆ ಬರುತ್ತೆ. ಯಾರಿಗೆ? ವೇಣನಿಗೆ ಬರುತ್ತೆ. ಸೊ ವೇಣ ಚಿಕ್ಕ ಹುಡುಗನಿದ್ದಾಗ್ಲೇ ಯಾವ ರೀತಿಯಲ್ಲಿ ಒಂದು ಕಠೋರ ವ್ಯಕ್ತಿ, ದುಷ್ಟ ಅಂದ್ರೆ
ಒಮ್ಮೊಮ್ಮೆ ಅವರ ಆಟ ಆಡುತ್ತಿರುವ ಸ್ನೇಹಿತರನ್ನು ಅವ್ರ ಜೊತೆ ಅವರನ್ನು ಹೊಡೆದು ಬಡೆದು ಒಂದೊಂದ್ಸಲ ಕೊಲ್ಲೋದು ಆ ರೀತಿಯಲ್ಲಿ ಅಂತ ಹೇಳ್ತಾರೆ. ಎನಿವೆ, ಈ ಮಹಾರಾಜ ಅಂಗ ತುಂಬಾ ಪ್ರಯತ್ನ ಪಟ್ಟದ್ದು ತನ್ನ ಮಗನನ್ನು ಸರಿಯಾದ ರೀತಿಯಲ್ಲಿ ಬೆಳೆಸೋಣ ಅಂತ, ಆದ್ರೆ ಆಗ್ಲಿಲ್ಲ. ಸೊ ನಂತರ ಒಂದು ದಿವಸ ಹೇಳ್ತಾರೆ, ಅಂಗ ಮಹಾರಾಜ ಯೋಚನೆ ಮಾಡಿದ್ದು, ಇದು ನನಗೆ ಒಳ್ಳೇದೇ ಆಯ್ತು, ನನ್ನ ಮಗ ನಾನು ಹೇಳೋ ಮಾತು ಕೇಳೋದಿಲ್ಲ. ಸೊ ನಾನು ಎಷ್ಟು ಪ್ರಯತ್ನ ಪಟ್ಟರು ಸರಿಯಾಗಿ ಬೆಳೆಸಕ್ಕಾಗ್ಲಿಲ್ಲ ಈ ವ್ಯಕ್ತಿನ. ಸೊ ಇದೇನೇ ಇದ್ರು ಇನ್ನ ಪ್ರತಿಯೊಬ್ಬರು ನನ್ನ ಒಂದು ಪ್ರಯತ್ನ ಪಟ್ಟೆ, ನನ್ನ ಕರ್ತವ್ಯ ನಾನು ಮಾಡಿದೆ ನಾನು. ಸೊ ಈಗ ನನ್ನ ಆಧ್ಯಾತ್ಮಿಕ ಜೀವನ ನೋಡ್ತೇನೆ ಅಂತ ಹೇಳಿ ಅವರು ಒಂದು ರಾತ್ರೋರಾತ್ರಿ ಹೇಳ್ತಾರೆ, ಅವರಲ್ಲಿಂದ ಬಿಟ್ಟು ಅವ್ರ ರಾಜಧಾನಿಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅಂಗ ಮಹಾರಾಜ ಎಷ್ಟು ಒಳ್ಳೆಯ ರಾಜ ಅಂದ್ರೆ ಸಂಪೂರ್ಣ ಅವನ ಪ್ರಜೆಗಳು ಹುಡುಕ್ಲಿಕ್ಕೆ ಆರಂಭಿಸ್ತಾರೆ, ಎಲ್ಲಿ ಹೋದ್ರು ನಮ್ಮ ರಾಜ, ಎಲ್ಲಿ ಹೋದ್ರು. ಆದ್ರೆ ಕಾಣೋದಿಲ್ಲ ಅಂಗ ಮಹಾರಾಜ ಹೇಗೆ ಅವರು ಕಾಣದೆ ಅವರು ಆಧ್ಯಾತ್ಮಿಕ ಜೀವನಕ್ಕೆ ಹೋಗ್ತಾರೋ ಯಾರಿಗೂ ಸಿಗೋದಿಲ್ಲ. ಸೊ ಆಯ್ತು, ಇವಾಗ ಏನ್ ಮಾಡೋದೀಗ? ಸೊ ಹಾಗೆ ಹೇಳ್ತಾರೆ, ಪ್ರತಿಯೊಂದು ಇದರಲ್ಲೂ ದೇಶದಲ್ಲೂ ರಾಜನಿಗೆ ಸಲಹೆ ಕೊಡುವ ಒಂದು ಮಂತ್ರಿ ವರ್ಗ ಇರ್ತಾ ಇತ್ತು. ಬ್ರಾಹ್ಮಣ, ತುಂಬಾ ಗೌರವಾನ್ವಿತ ಬ್ರಾಹ್ಮಣ ಇರ್ತಾರೆ. ಸೊ ಅವರು ಹೇಳ್ತಾರೆ, ಈ ಮಗನನ್ನು ಮಾಡೋಣ, ರಾಜಕುಮಾರನಿದ್ದಾನೆ ವೇಣ, ಅವನಿಗೆ ಮಾಡ. ಅವ್ರಿಗೆ ಗೊತ್ತು ಇವನ್ ಎಷ್ಟು ಒಂದು ದುಷ್ಟ, ಎಷ್ಟು ಇದು ಅಂತ, ಆದ್ರೂ ಕೂಡ ಮಾಡ್ತಾರೆ, ಆಗ್ಲಿ ರಾಜನಾಗ್ಲಿ. ಯಾಕಂದ್ರೆ ಆ ಸ್ವಲ್ಪ ಸಮಯ ಯಾರು ರಾಜರಿಲ್ಲುವಾಗ ಕಳ್ಳರು ಎಲ್ಲ ದರೋಡೆಕೋರು ಹೆಚ್ಚಾಗ್ತಾರೆ. ರಾಜನಿದ್ದಾಗ ಒಂದು ಅಧಿಕಾರದಲ್ಲಿ ಯಾರಾದ್ರೂ ನಿರ್ವಹಣೆ ಇದ್ದಾಗ ಎಲ್ಲ ಸರಿಯಾಗಿರುತ್ತೆ. ಅದು ಏನೋ ಸ್ವಲ್ಪ ಆಚೆ ಈಚೆ ಆದ್ರೆ ಇವರು ಕಳ್ಳರು ಇವರೆಲ್ಲರೂ ಇದ್ದೇ ಇದ್ದಾರೆ ಸಮಾಜದಲ್ಲಿ, ಅವರು ತಲೆ ತೂಗಿಸ್ತಾರೆ. ಅವ್ರ ತಲೆ ತೂಗಿಸಿ ಎಲ್ಲರಿಗೂ ಕೂಡ ಒಂದು ಹಿಂಸೆ ಎಲ್ಲ ಶುರು. ಸೊ ಅವ್ರು ಹೇಳ್ತಾರೆ, ಈಗ ವೇಣನನ್ನು ಮಾಡಿ ರಾಜನ. ಸೊ ವೇಣ ಇನ್ನ ಎಷ್ಟು ದುಷ್ಟ ಅಂದ್ರೆ ಇವನೇ ಒಬ್ಬ ದೊಡ್ಡ ಒಂದು ದುಷ್ಟ. ಸೊ ಹಾಗೆ ಎಲ್ಲ ಚಿಕ್ಕ ಪುಟ್ಟ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಹೋಲಿಕೆ ಕೊಡ್ತಾರೆ. ಹೇಗೆ ಒಂದು ದೊಡ್ಡ ಪ್ರಾಣಿ ಬಂದಾಗ, ಒಂದು ದೊಡ್ಡ ಬೆಕ್ಕು ಬಂದಾಗ ಚಿಕ್ಕ ಚಿಕ್ಕ ಇಲಿಗಳು ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ, ಇಲ್ಲಾಂದ್ರೆ ಒಂದು ಸಿಂಹ ಬಂದಾಗ ಎಲ್ಲವೂ ಹೋಗ್ಬಿಡ್ತಾರೆ. ಆ ರೀತಿಯಲ್ಲಿ ಇವರೆಲ್ಲ ಅವರು ಇದಾಗ್ತಾರೆ. ಸೊ ವೇಣ ಮಹಾರಾಜನು ಸ್ವಲ್ಪ ಸಮಯ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾನೆ, ರಾಜನಾಗಿ ಅವನು ನಡೆಸ್ತಾ ಇದ್ದಾನೆ. ಆದರೆ ವೇಣ ಮಹಾರಾಜ ಎಷ್ಟು ಇದು ಅಂದ್ರೆ ಭಗವಂತನ ಪೂಜೆಯನ್ನು ಕೂಡ ನಡೆಸ್ಬಿಟ್ಟ. ಜನರಿಗೆ ಅವನು ಎಲ್ಲ ಕಡೆ ಇದು ಹೇಳಿದ್ದು, ನಾನೇ ದೇವರು, ನನಗಿಂತ ದೊಡ್ಡ ವ್ಯಕ್ತಿ ಯಾರಿದ್ದಾರೆ, ನಾನೇ ಮಹಾರಾಜ, ಎಲ್ಲರ ರಕ್ಷಣೆ ಕೊಡುವಂಥವನು, ಎಲ್ಲರಿಗೂ ಕೂಡ ಪೋಷಣೆ, ಮತ್ತೆ ಇವ್ರಿಗೂ ಅಷ್ಟು ಹೇಳ್ತಾ ಅಷ್ಟು ಪ್ರಾರಂಭ ಮಾಡ್ತಾನೆ. ಸೊ ಇದು ಬ್ರಾಹ್ಮಣರು ಯಾರು ಇರ್ತಾರೆ ಅವ್ರಿಗೆ ಸರಿಯಾಗಿ ಕಾಣೋದಿಲ್ಲ, ಇದೇನಿದು ಕೃಷ್ಣ ವಿಷ್ಣು ಪರಮಪುರುಷ, ಇವ್ರ ರಾಜನಂದ್ರೆ ಅವರ ಪ್ರತಿನಿಧಿ, ಅವರ ಪರವಾಗಿ ಕೆಲಸ ಮಾಡ್ಬೇಕು, ಅದನ್ನ ಬಿಟ್ಬಿಟ್ಟು ಇವನೇ ದೇವತೆ ಪರಮಪುರುಷ ದೇವರು ಅಂತ ಹೇಳ್ತಾನಲ್ವ ಅಂತ ಅವರು ಮತ್ತೆ ಸ್ವಲ್ಪ ಸಮಯದ ನಂತರ ಹೇಳ್ತಾರೆ, ಅವ್ರು ಬರ್ತಾರೆ, ಬಂದು ಈ ವೇಣು ಮಹಾರಾಜನಿಗೆ ಕೇಳ್ತಾರೆ, ಮನವಿ ಮಾಡ್ತಾರೆ, ನೀನು ಮಾಡ್ತಾ ಇರೋದು ಸರಿಯಲ್ಲ, ಇದು ನಿನ್ನ ರೀತಿಯನ್ನು ತಿದ್ದುಕೊಳ್ಬೇಕು ಅಂತ. ಆದ್ರೆ ಇವನು ಕೂಡ ಅವರಿಗೂ ಕೂಡ ಹೇಳೋದು, ನಿಮಗೂ ಕೂಡ ನಾನೇ ಪೋಷಣೆ ಮಾಡ್ತಾ ಇರೋದು, ರಕ್ಷಣೆ ಕೊಡ್ತಾ ಇರೋದು, ನೀವು ಏನದು ಪರಮಪುರುಷ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವರ ಪೂಜೆ ಅಂತ ಇದೆಲ್ಲ ಏನ್ ನೀವು ಮಾಡ್ತಾ ಇದ್ದೀರ? ಸೊ ಈ ರೀತಿ ಅವರು ಕೂಡ ಒಂದು ತೀವ್ರವಾಗಿ ಹೇಳ್ತಾರೆ. ಸೊ ಹೇಳ್ತಾರೆ, ಈ ಬ್ರಾಹ್ಮಣರು ಹಿಂದೆ ಕಾಲದಲ್ಲಿ ಎಷ್ಟು ಪವಿತ್ರರು ಇರ್ತಾ ಇದ್ರು, ಎಷ್ಟು ಬಲಶಾಲಿಗಳು ಇರ್ತಾ ಇದ್ರು ಅಂದ್ರೆ, ಈ ವೇಣು ಮಹಾರಾಜನು ಅವರ ಮಾತಿನಿಂದ, ಅವರ ಮಂತ್ರೋಚ್ಚಾರಣೆಯಿಂದ ಅವನನ್ನು ಸಾಯಿಸ್ತಾರೆ. ಅವರೇನೋ ಒಂದು ದೊಡ್ಡ ಆಯುಧವನ್ನು ತೆಗೆದುಕೊಂಡು ಸೃಷ್ಟಿ ಮಾಡಿ ಬುಲೆಟ್ ಹಾಕಿ ಇನ್ನೊಂದು ಹಾಕಿ ಕೊಲ್ಲೋ ಅಗತ್ಯ ಇಲ್ಲ. ಅವರ ಮಾತಿನಿಂದಾನೇ, ಶಾಪದಿಂದಾನೇ ವೇಣ ಮಹಾರಾಜನ ಅಂತ್ಯ. ಸೊ ನಂತರ ಹೇಳ್ತಾರೆ, ಈ ವೇಣ ಮಹಾರಾಜನ ಅಂತ್ಯ ಆದ್ಮೇಲೆ ಮತ್ತೆ ಅವರ ಇದರಲ್ಲಿ ರಾಜ್ಯದಲ್ಲಿ ಮತ್ತೆ ಈ ಕಳ್ಳರು ಎಲ್ಲರೂ ಪ್ರಾರಂಭ ಆಗ್ತಾರೆ. ಸೊ ಇವಾಗ ಇದು ಒಬ್ಬ ರಾಜನಿಲ್ಲ ಅಂದ್ರೆ ಅದು ಬರುತ್ತೆ, ಮತ್ತೆ ಮತ್ತೆ ಅದಾಗುತ್ತೆ. ಸೊ ಅವಾಗ ಅವ್ರು ಆಲೋಚನೆ ಮಾಡಿ ಮತ್ತೆ ಅವರೊಂದು ವೇಣ ಮಹಾರಾಜನ ದೇಹವನ್ನು ಅವರ ತಾಯಿ ಯಾವುದೋ ಒಂದು ಎಣ್ಣೆ ಹೇಳ್ತಾರೆ, ಯಾವುದೋ ಒಂದು ತೈಲದಲ್ಲಿ ಅದರಲ್ಲಿ ಪ್ರಿಸರ್ವ್ ಮಾಡಿರ್ತಾರೆ ಅವರು, ಅದನ್ನ ಮತ್ತೆ ಅವರು ಏನು ಮಂಥನ ಮಾಡ್ತಾರೆ. ಈ ಸಮುದ್ರ ಮಂಥನ ಹೇಗೆ ಮಾಡಿ ಅಮೃತ ಬರುತ್ತೆ, ಆ ರೀತಿಯಲ್ಲಿ ಈ ದೇಹವನ್ನು ಅವರು ಇದು ಮಾಡ್ತಾರಂತೆ. ಆ ಮಾಡೋದ್ರಲ್ಲಿ ಮೊದಲಿಗೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಎಲ್ಲ ಅವರ ಪಾಪಗಳನ್ನು ತೆಗೆದುಕೊಂಡು ಬರೋ ಒಬ್ಬ ವ್ಯಕ್ತಿ, ನಿಷಾದ. ಸೊ ಅದರಿಂದ ಕಾಡು ಮನುಷ್ಯಗಳು ಬಂದದ್ದು ಅಂತ ಹೇಳ್ತಾರೆ. ನಂತರ ಪೃಥು ಮಹಾರಾಜನನ್ನ ಅವರ ದೇಹದಿಂದ ಅವ್ರು ಹುಟ್ಟಿಸ್ತಾರೆ. ಈ ಟೆಕ್ನಾಲಜಿ ಇವತ್ತಿಲ್ಲ ನಮಗೆ, ಇವಾಗ ವಿಜ್ಞಾನಿಗಳಿಗೆ ಅವ್ರಿಗೆ ಈ ರೀತಿಯಲ್ಲಿ ಒಂದು ದೇಹದಿಂದ ಇನ್ನೊಂದು ದೇಹವನ್ನು ತಯಾರಿ ಮಾಡುವ ಇದು ಗೊತ್ತಿಲ್ಲ. ಆದ್ರೆ ವೈದಿಕ ಕಾಲದಲ್ಲಿ ಈ ರೀತಿಯ ಒಂದು ನಾವು ಕೇಳ್ತೇವೆ. ಸೊ ನಾನು ಈ ಪಾಯಿಂಟ್ ಏನ್ ಹೇಳ್ತಾ ಇದ್ದೆ ಇಲ್ಲಿ ಮುಖ್ಯ ಅಂದ್ರೆ, ಈ ರೀತಿ ಪ್ರಜಾಪ್ರಭುತ್ವ ಅಲ್ಲ, ರಾಜನನ್ನು ಸೆಲೆಕ್ಟ್ ಮಾಡೋ ಇದು ಇರ್ತಾ ಇತ್ತು. ಯಾರು? ಬ್ರಾಹ್ಮಣರು ಸೆಲೆಕ್ಟ್ ಮಾಡ್ತಾರೆ.
ಯಾರು ಅದನ್ನು ತಿಳಿದಿದ್ದಾರೆ, ಯಾರು ಸರಿಯಾಗಿ ಸಂಪೂರ್ಣ ಜ್ಞಾನವನ್ನು ತಿಳಿದು ಸಮಾಜಕ್ಕೆ ಯಾವುದು ಒಳ್ಳೇದು ಅಂತ ತಿಳಿದಿದೆ, ಅವರು ಯಾರು ರಾಜನಾಗಬೇಕಂತ. ಇಲ್ಲ ಅಂದ್ರೆ ನಾವು ನೋಡೋದು ಯುಧಿಷ್ಠಿರ ಮಹಾರಾಜ ಸನ್ನಿವೇಶದಲ್ಲಿ ಅವರು ಎಲ್ಲರೂ ಕೂಡ ದುರ್ಯೋಧನ ತನ್ನ ಪರಕ್ಕೆ ತನ್ನ ಕಡೆಗೆ ಕರ್ಕೊಂಡ್ಬಿಟ್ಟ. ಭೀಷ್ಮ ಪಿತಾಮಹರು ಕೂಡ, ದ್ರೋಣಾಚಾರ್ಯರು ಕೂಡ ಆ ರೀತಿ. ಆದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷನು ಯುಧಿಷ್ಠಿರ ಮಹಾರಾಜನೇ ರಾಜನಾಗ್ಬೇಕು. ಸೊ ಪ್ರಭುಪಾದರು ಹೇಳ್ತಾರೆ ಅದು ನಿಜವಾದ ವೋಟ್. ಇಲ್ಲಿ ನಮ್ಮ ಎಲೆಕ್ಷನ್ ಅಲ್ಲಿ ಇಲ್ಲಿ ಲಕ್ಷ ಕೋಟಿ ಬಿಲಿಯನ್ ಇವರೆಲ್ಲ ಜನರು ವೋಟ್ ಮಾಡೋದರ್ಥಲ್ಲ, ಇದರ ಅರ್ಥ ಇಲ್ಲ. ಕೃಷ್ಣನ ವೋಟ್ ಮುಖ್ಯವಾಗುತ್ತೆ. ಕೃಷ್ಣ ಒಂದು ವೋಟ್ ಮಾಡಿದ್ದು ಯುಧಿಷ್ಠಿರ ಮಹಾರಾಜ ರಾಜನಾಗ್ಬೇಕು ಅಷ್ಟೇ, ಆಯ್ತು. ಮಹಾಭಾರತ ಯುದ್ಧ ಆಗ್ಬೋದು, ಇನ್ನೊಂದಾಗ್ಬೋದು, ಅವ್ರ ರಾಜನ. ಸೊ ಈ ರೀತಿಯ ವ್ಯವಸ್ಥೆ ಹಿಂದೆ ಇರ್ತಾ ಇತ್ತು. ಶಿಲ ಪ್ರಭುಪಾದರು ಹೇಳ್ತಾರೆ ಡೆಮೋಕ್ರಸಿ ಅಂದ್ರೆ ಡಿಮನ್ ಗೋಸ್ ಕ್ರೇಜಿ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಅಂದ್ರೆ ಡಿಮನ್, ಇದು ಅಸುರರ ಇದು ರೀತಿಯ ಇದು ಹುಚ್ಚುತನ, ಈ ರೀತಿಯ ಇದು. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದ.